ಹೊಲಿಗೆ ಯಂತ್ರದ ಮಿಷನ್ ಬಹುಮಾನಗಳನ್ನು ನೀಡಲಾಗುವುದು. ಅಂಬ್ಲಮಗೂರು ಗ್ರಾಮ ಪಂಚಾಯತ್ ಕಡೆ ಪಂಚ ಗ್ಯಾರಂಟಿ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಹಾಗೂ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮ ಹಾಗೂ ಕಸ ವಿಲೇವಾರಿ ವಾಹನಕ್ಕೆ ಚಾಲನಾ ಕಾರ್ಯಕ್ರಮ. ಅಂಬ್ಲಮಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತೆಯ ಬಹುಕಾಲದ ಕನಸು ಸುವ್ಯವಸ್ಥಿತವಾದ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಈ ದಿನ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು, ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಅವರು ತಮ್ಮ ಅಮೃತ ಹಸ್ತದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಲಿಕ್ಕಿದ್ದಾರೆ. ಸಭಾಧ್ಯಕ್ಷರನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅಂಬ್ಲಮಗೂರು ಗ್ರಾಮ ಪಂಚಾಯತ್ನ ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀ ಇಕ್ಬಾಲ್ ಎಸ್.ಎಂ. ಅವರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಕೈಯಲ್ಲಿದ್ದಾರೆ ಶ್ರೀ ರಫೀಕ್ ಅಂಬ್ಲಮಗೂರು ಅಧ್ಯಕ್ಷರು, ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಳ್ಳಾಲ ತಾಲೂಕು. ಆಗಮಿಸಿರುವ ಎಲ್ಲರಿಗೂ ಕೂಡ ಅಂಬ್ಲಮಗೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಪರವಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಬೂಬಕರ್, ಸದಸ್ಯರು, ಸಿಬ್ಬಂದಿ ವರ್ಗ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಳ್ಳಾಲ ತಾಲೂಕು. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಅನುಗುಣವಾಗಿ ಗ್ರಾಮಸ್ಥರ ಬಹುಕಾಲದ ಬೇಡಿಕೆಯಾಗಿರುವ ಅಂಬ್ಲಮಗೂರು ಗ್ರಾಮ ಪಂಚಾಯತ್ಗೆ ಸುವ್ಯವಸ್ಥಿತವಾದ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ, ಅದೇ ರೀತಿ ಚಾಲನಾ ಕಾರ್ಯಕ್ರಮ, ಗ್ರಾಮಸ್ಥರ ಬೇಡಿಕೆಯಂತೆ ಕಸ ವಿಲೇವಾರಿ ವಾಹನಕ್ಕೆ ಚಾಲನೆ ಕಾರ್ಯಕ್ರಮವು ಆರಂಭಗೊಳ್ಳಲಿದೆ. ಕರ್ನಾಟಕ ವಿಧಾನಸಭೆಯ ಜನತೆಯ ಪಾಲಿಗೆ ಗೌರವ ಆದರಗಳನ್ನು ತಂದುಕೊಂಡಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿಕ್ಕಿದ್ದಾರೆ. ಇಲ್ಲಿ ಸೇರಿರುವಂತಹ ಮಹಿಳೆಯರಿಗೆ ಬೆಳಿಗ್ಗೆ ಬರ್ತಾ ಇದ್ದಾರೆ. ನಿಮಗೆ ಅದೃಷ್ಟ ಬಹುಮಾನಗಳಿವೆ. ಪ್ರಥಮ ಹೊಲಿಗೆ ಯಂತ್ರ, ದ್ವಿತೀಯ ಸಾರಿ, ತೃತೀಯ ಚೂಡಿದಾರ್, ಆಕರ್ಷಕವಾದ ಬಹುಮಾನಗಳಿವೆ. ಹೊಸ ಬೆಳಕೊಂದು ಇದೀಗ ಸಭಾ ಕಾರ್ಯಕ್ರಮ ಆರಂಭಿಸಲು ಮುಂದಾಗ್ತಾ ಇದ್ದೇವೆ. ಎಲ್ಲರ ಸಹಕಾರ ನಿರೀಕ್ಷಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಕಡೆ ಪಂಚ ಗ್ಯಾರಂಟಿ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಹಾಗೂ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮ, ನೂತನ ತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಚಾಲನೆ ಕೊಡುವಂತಹ ಕಾರ್ಯಕ್ರಮ ಈಗಾಗಲೇ ನಾವು ಆರಂಭಿಸಲು ಮುಂದಾಗ್ತಾ ಇದ್ದೇವೆ. ಎಲ್ಲರೂ ಕೂಡ ಆಸೀನರಾಗಬೇಕು. ಕಾರ್ಯಕ್ರಮ ಆರಂಭಿಸಲಿಕ್ಕಿದ್ದೇವೆ. ಎಲ್ಲ ಗಣ್ಯರು ಆಸೀನರಾಗಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಅವರು, ಮಂಗಳೂರು ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವರಾದವರು ಹಾಗೂ ಎಲ್ಲ ಗಣ್ಯರು ಆಸೀನರಾಗಬೇಕು. ತಮ್ಮನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇಕ್ಬಾಲ್ ಎಸ್.ಎಂ. ರವರ ಪರವಾಗಿ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಫೀಕ್ ಅಂಬ್ಲಮಗೂರು ಅವರ ಪರವಾಗಿ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಎಲ್ಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕ್ಷಣಗಳಲ್ಲಿ ನೆರವೇರಲಿಕ್ಕಿದೆ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು, ಈ ಭಾಗದ ಜನಪ್ರಿಯ ಶಾಸಕರು, ಅಂಬ್ಲಮಗೂರು ಗ್ರಾಮ ಪಂಚಾಯತ್ಗೆ ಬಹಳಷ್ಟು ಅನುದಾನಗಳು ತಂದುಕೊಡುವಲ್ಲಿ ಯಶಸ್ವಿಯಾದ ಗಣ್ಯ ಅತಿಥಿಗಳು ಎಲ್ಲರೂ ಕೂಡ ಆಸೀನರಾಗಿ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೊರಗೆ ಆಸೀನರಾಗಿ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಳ್ಬೇಕು. ದಯವಿಟ್ಟು ರೆಡಿಯಾಗಿ ನಿಲ್ಬೇಕು. ಅಂಗನವಾಡಿ ಕಾರ್ಯಕ್ರಮ ಅಂಬ್ಲಮಗೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಮತಾಜ್, ಸದಸ್ಯರುಗಳಾದ ಸುಧಾನ್ ಶೆಟ್ಟಿ, ರವಿ ಪೂಜಾರಿ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರನ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ಮಷರಕ್ಷರಿ ಪೊನ್ನ, ಪಂಪನ ಕುನಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ,
ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಅವರು, ಗೇರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರದ ಅಧ್ಯಕ್ಷರು ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಅವರಿಗೆ ಶಾಲಾ ಹೊದಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅಬ್ದುಲ್ ಗ್ರಾಮ ಪಂಚಾಯತ್ ಪರವಾಗಿ ಅತಿಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀತಾ ಇದೆ. ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆಸೀನರಾಗಬೇಕು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಆಸೀನರಾಗಬೇಕು. ನಮ್ಮೊಂದಿಗೆ ಹಲವಾರು ಗಣ್ಯರು ಈ ವೇದಿಕೆಯಲ್ಲಿ ಪಾಲ್ಗೊಂಡು ದಿನಶ್ರೀ ಉಳ್ಳಾಲ, ಅದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಎಲ್ಲ ಸದಸ್ಯರುಗಳು ನಮ್ಮೊಂದಿಗಿದ್ದಾರೆ. ನಮ್ಮೊಂದಿಗೆ ಮುಸ್ತಫಾ ಉಳ್ಳಾಲ್ ಅವರು, ಅದೇ ರೀತಿ ಫಾರೂಕ್ ಬೇಲ್ಮಾಲ್ ಅವರು ನಮ್ಮೊಂದಿಗಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಸ್ಥಳೀಯ ಎಲ್ಲ ಗಣ್ಯರು ಕೂಡ ನಮ್ಮೊಂದಿಗಿದ್ದಾರೆ, ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಸುದರ್ಶನ್ ಅವರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು, ಹಿರಿಯ ನಾಯಕರು, ಯುವ ನಾಯಕರಾದ UT ಫರೀದ್ ಅವರು ತಮ್ಮನ್ನ ವೇದಿಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಯುವ ನಾಯಕ UT ಫರೀದ್ ಅವರ ವೇದಿಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಅಮ್ಲಮೂಗಲ್ ಗ್ರಾಮ ಪಂಚಾಯತ್ ಹಾಗೂ ರಾಜ್ಯ ಸರ್ಕಾರದ ಬಹುದೊಡ್ಡ ಯೋಜನೆಯಾದಂತಹ ಪಂಚ ಗ್ಯಾರಂಟಿಯ ಉಳ್ಳಾಲ ತಾಲೂಕು ಮಟ್ಟದ ಜಂಟಿಯಾಗಿ ಏರ್ಪಡಿಸಿದಂತಹ ಇವತ್ತಿನ ಈ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿ ಪಂಚಾಯತ್ ಕಡೆ, ಅಂದರೆ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ 19 ಗ್ರಾಮ ಪಂಚಾಯತ್ಗಳು ಬರ್ತವೆ. ಪ್ರತಿ ಪಂಚಾಯತಿಯಲ್ಲಿ ಹೋಗಿ ಇಂತಹ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವೊಂದು ಸರ್ವೆಯನ್ನು ಮಾಡಿದ್ದೇವೆ. ಮಾಜಿ ಅಧ್ಯಕ್ಷರಾದ ಬದರುದ್ದೀನ್ ಅವರು, ಅಬ್ದುಲ್ ಜಬ್ಬಾರ್ ಬೋಳಿಯರ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಅಬ್ದುಲ್ ಜಬ್ಬಾರ್ ಬೋಳಿಯರ್, ಈ ಒಂದು 19 ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಉದ್ದೇಶಿಸಿದ ಕಾರಣ, ಈ ಕಾರ್ಯಕ್ರಮವನ್ನು ಇವತ್ತು ಅಮ್ಲಮೂಗಲ್ ಗ್ರಾಮ ಪಂಚಾಯತಿಯಲ್ಲಿ ಉದ್ಘಾಟನೆ ಮಾಡುತ್ತೇವೆ. ಅದೇ ರೀತಿ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಅಮ್ಲಮೂಗಲ್ ಗ್ರಾಮ ಪಂಚಾಯತಿಗಳಿಗೆ ಅವಶ್ಯ ಇದೆ ಎಂಬ ಉದ್ದೇಶದಿಂದ ಸುಮಾರು 75 ಲಕ್ಷ ರು ವೆಚ್ಚದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಹ ಇವತ್ತು ಶಿಲಾನ್ಯಾಸ ನಡೆಯಲಿಕ್ಕಿದೆ. ಅದೇ ರೀತಿ ಕಸ ವಿಲೇವಾರಿ ಅತಿ ಅಗತ್ಯ ಇರುವಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ. ಕಸ ವಿಲೇವಾರಿ, ಪ್ರತಿ ಮನೆಗೆ ಹೋಗಿ ಕಸವನ್ನು ಸಂಗ್ರಹಿಸಿ ಅದನ್ನು ವಿಲೇವಾರಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ವಾಹನದ ಚಾಲನೆ ಸಹ ಇವತ್ತು ಮಾಡಲಿಕ್ಕೆ ಇದೆ. ಆದ್ದರಿಂದ ಈ ಅಮ್ಲಮೂಗಲ್ ಗ್ರಾಮ ಪಂಚಾಯತಿಗೆ ಬಹಳ ಇತಿಹಾಸ ಇರತಕ್ಕಂತಹ ಒಂದು ಪಂಚಾಯತ್. ಯಾಕೆಂದರೆ ಇಲ್ಲಿ ಬಡವರಿಗೆ ಆಗುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಒಂದು ಗ್ರಾಮವಾಗಿರುತ್ತದೆ. UT ಫರೀದ್ ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತದೆ. ಜಬ್ಬಾರ್ ಬೋಳಿಯರ್ ಅವರು ಆಸೀನರಾಗಬೇಕು. ಇತಿಹಾಸ ಇರತಕ್ಕಂತಹ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಉಳ್ಳಾಲ ತಾಲೂಕಿನ ಯುವ ಸಾಹೇಬರಿದ್ದಾರೆ, ಅವರನ್ನು ಸಹ ಸ್ವಾಗತ ಮಾಡ್ತೇವೆ. ಈ ಒಂದು ಗ್ರಾಮದಲ್ಲಿ ಬಹಳ ಒಂದು ಬಡವರಿಗೆ ಅನುಕೂಲವಾಗುವಂತಹ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಕತ್ತಲಿಂದ ಬೆಳಕಿನೆಡೆಗೆ ಎಂಬ ಕಾರ್ಯಕ್ರಮ ಈ ಅಮ್ಲಮೂಗಲ್ ಗ್ರಾಮದಲ್ಲಿ ನಾವು ಮಾಡಿದ್ದೇವೆ. ಅಂದರೆ ಮನೆ ಕರೆಂಟ್, ವಿದ್ಯುತ್ ಇಲ್ಲದ ಮನೆಗಳಿಗೆ ವಿದ್ಯುತ್ ವಿತರಿಸುವಂತಹ ಒಂದು ಕಾರ್ಯಕ್ರಮ ಒಂದು 6-7 ವರ್ಷಗಳ ಹಿಂದೆ ನಾವು ಮಾಡಿದ್ದೇವೆ. ಅದರಲ್ಲಿ 35-36 ಮನೆಗಳಿಗೆ ನಾವು ವಿದ್ಯುತ್ ಅನ್ನು ನಮ್ಮ ಅಮ್ಲಮೂಗಲ್ ಗ್ರಾಮಸ್ಥರೆಲ್ಲರೂ ಸೇರಿ ಮಾಡಿದ್ದೇವೆ. ಅದೇ ರೀತಿ ಈ ಗ್ಯಾಸ್ ವಿತರಣೆ 142 ಕುಟುಂಬಗಳಿಗೆ ಅವತ್ತೇ, ಈಗ ಸರ್ಕಾರ ಹೇಳ್ಕೊಡ್ತಾ ಇದೆ, ಆದರೆ ಅವತ್ತೇ ನಮ್ಮ ಅಮ್ಲಮೂಗಲ್ ಗ್ರಾಮದಲ್ಲಿ ಸರ್ವೆ ಮಾಡಿಕೊಂಡು 142 ಮನೆಗೆ ಸುಮಾರು 12-13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವತ್ತೇ ನಾವು ಮಾಡಿದ್ದೇವೆ. ಅದರ ಅರ್ಥ ಏನಂದ್ರೆ, ಅಮ್ಲಮೂಗಲ್ ಗ್ರಾಮ ಪಂಚಾಯತಿನ ವ್ಯಾಪ್ತಿಗೆ ಒಳಪಡುವಂತಹ ಜನರು ಬಡವರಿಗೆ ಸೇವೆ ಮಾಡುವಂತಹ ಜನರೇ ಅಂತ ಈ ಸಮಯದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹಳ ಅಭಿವೃದ್ಧಿಯಲ್ಲಿ ಮುಂದುವರಿದಂತಹ ಒಂದು ಗ್ರಾಮ. ಈಗ ಉಳ್ಳಾಲ ಕ್ಷೇತ್ರದ ವ್ಯಾಪ್ತಿಯಲ್ಲಿ 19 ಪಂಚಾಯತ್ಗಳು ಬರ್ತವೆ ನಮ್ಮ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ. ಅದರಲ್ಲಿ ಒಂದು ಅಮ್ಲಮೂಗಲ್ ಗ್ರಾಮ ಪಂಚಾಯತ್ ಬಹಳ ಅಭಿವೃದ್ಧಿಯಲ್ಲಿ ನಮ್ಮ ಗ್ರಾಮ ಮುಂದುವರಿದೆ. ಇನ್ನೂ ಸಹ ನಮಗೆ ಹಲವು ಕೆಲಸಗಳಿಗೆ ಈಗಾಗಲೇ ಕ್ಷೇತ್ರದ ಶಾಸಕರು ಹಣವನ್ನು ಇಟ್ಟಿದ್ದಾರೆ. ಕೆಲವು ಕಡೆ ಈಗ ನಮ್ಮ ಗ್ರಾಮದ ಹಲವು ರಸ್ತೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಹ ಜನರು ಬಂದಿದ್ದಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ನಾವು ಅವಕಾಶ ಕೊಡ್ತೇವೆ ಮಾತನಾಡಲಿಕ್ಕೆ ಅಂತ ಈ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ
ಉದ್ದವಾದ ಪ್ರಾಸ್ತಾವಿಕ ಭಾಷಣ ನಾನು ಮಾಡೋದಿಲ್ಲ. ಈಗ ಸ್ವಾಗತ ಭಾಷಣ ಮಾಡಲಿಕ್ಕೆ ನಾನು ಮುಂದುವರಿತೇನೆ. ನಮ್ಮ ಕ್ಷೇತ್ರದ ಶಾಸಕರು 5 ಬಾರಿ ಶಾಸಕರಾಗಿ, ಆರೋಗ್ಯ, ನಗರಾಭಿವೃದ್ಧಿ, ಆರೋಗ್ಯ ಸಚಿವರಾಗಿ, ಪ್ರಸ್ತುತ ಈಗ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತಹ ಸರ್ವ ಜನಾಂಗದ ಶಾಂತಿಯ ಮನುಷ್ಯನಾಗಿ ಉಳಿದುಕೊಂಡು ಸರ್ವರಿಗೂ ಸೇವೆ ಮಾಡುವಂತಹ ಉದ್ದೇಶ ಇಟ್ಕೊಂಡು ಯಾವುದೇ ಪಕ್ಷ ಆಗಲಿ, ಯಾವುದೇ ಧರ್ಮ ಆಗಲಿ, ಅದು ಪಕ್ಷಕ್ಕೆ ಅಲ್ಲದೆ ಧರ್ಮಕ್ಕೆ ಅಲ್ಲದೆ ಅವರವರ ಬಂದ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡುವಂತಹ ಒಂದು ಶಕ್ತಿ ಇರುವಂತಹ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಈಗ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರು, ಆರೋಗ್ಯ ಸಚಿವರಾಗಿದ್ದಾಗ ನಮ್ಮ ಗ್ರಾಮಕ್ಕೆ 1.5 ಕೋಟಿ ರು ವೆಚ್ಚದಲ್ಲಿ ಎಲೆಯರ್ಪದವನಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಉತ್ತಮ ಸೌಲಭ್ಯ ಇರತಕ್ಕಂತಹ ಒಂದು ಆರೋಗ್ಯ ಕೇಂದ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಗರಾಭಿವೃದ್ಧಿ ಸಚಿವ ಆಗುವಾಗ ನಮಗೆ ನಗರಾಭಿವೃದ್ಧಿ ಸಚಿವರ ಏನು ಗ್ರಾಮಕ್ಕೆ ಅದರ ಏನು ಪ್ರಯೋಜನ ಬರುವುದಿಲ್ಲ. ಆಹಾರ ಸಚಿವರಾಗಿದ್ದಾಗ 90% BPL ಕಾರ್ಡ್ ಇದ್ದಂತಹ ಒಂದು ಗ್ರಾಮ ಕ್ಷೇತ್ರದಲ್ಲಿ ಇದ್ದರೆ ಅದು ಅಮ್ನಮ್ಮವರು. ಅದಕ್ಕಾಗಿ ಅವರನ್ನು ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತಾ ಈಗ ಅವರನ್ನು ಆಧಾರಪೂರ್ವಕವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಅದೇ ರೀತಿ ಪಂಚ ಗ್ಯಾರಂಟಿ ಸಮಿತಿ ವತಿಯಿಂದ ಆಧಾರವಾಗಿ ನಾನು ಸ್ವಾಗತಿಸುತ್ತೇನೆ. ಸರ್, ಅಮ್ನಮಗಲು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಇಕ್ಬಾಲ್ ಎಸ್ಎಂ ಅವರನ್ನು ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಮೂಡ ಅಧ್ಯಕ್ಷರು ಸದಾಶಿವಲ್ಲಾಲ್ರವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಗ್ರಾಮದ ಸೊಸೆ ಮಮತಾ ಗಟ್ಟಿ ಅಂದರೆ ಎಲ್ಲರಿಗೂ ಚಿರಪರಿಚಿರುವಂತಹ ಒಂದು ಮಹಿಳೆಯರ ವಿಷಯದಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವರು. ಅದೇ ರೀತಿ ಈಗ ಕರ್ನಾಟಕ ಗೇರು ನಿಗಮ ಅಭಿವೃದ್ಧಿಯ ಅಧ್ಯಕ್ಷರಾದಂತಹ ಮಮತಾ ಗಟ್ಟಿ ಮೇಡಮ್ ಅವರಿಗೆ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟರ್ ಅವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕಿನ ಉಪಾಧ್ಯಕ್ಷರಾದಂತಹ ಸುರೇಶ್ ರೈಯರವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ದಿನೇಶ್ ಅದಕ್ಕೆ ಸ್ವಾಗತ. ಅದೇ ರೀತಿ ಕುಂಡೂರು ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಅಬೂಬಕರ್ ಸಿದ್ದಿಕ್ ಅವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ನಮಗೆ ಬಹಳ ಒಂದು ಕಾರ್ಯಕ್ರಮ ಮಾಡುವಾಗ ಅದರ ಬಗ್ಗೆ ಸಂಪೂರ್ಣ ರೂಪುರೇಷೆಯನ್ನು ತಯಾರಿಸಿಕೊಡುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಹುಡುಗೈ ದಾನಿಯು, ಬಹಳ ರಾಜಕೀಯದಲ್ಲಿಯೂ ಧಾರ್ಮಿಕದಲ್ಲಿ ಎಲ್ಲ ವಿಷಯದಲ್ಲಿ ಸಹ ಅನುಭವ ಇರತಕ್ಕಂತಹ ಸುದರ್ಶನ್ ಶೆಟ್ಟಿ ಸರ್ ಅವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕಿನ ಕಾರ್ಯದರ್ಶಿಯಾದಂತಹ ನಮ್ಮ ರಹಮಾನ್ ಕೋಡಿಜಾಡ್ರವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪಂಚ ಗ್ಯಾರಂಟಿಯ ಎಲ್ಲ ಸದಸ್ಯರನ್ನು ಒಟ್ಟಿಗಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಅಮ್ರಮುಗರು ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರನ್ನು ಸಹ ನಾನು ಒಟ್ಟಾಗಿ ಸ್ವಾಗತಿಸ್ತೇನೆ. ಉಪಾಧ್ಯಕ್ಷರಾದಂತಹ ನಮ್ಮ ಮುಮ್ತಾಜ್ ಅವರಿದ್ದಾರೆ, ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಮಿತ್ರರು ಉದ್ಯಮಿಯಾದಂತಹ CM ಫಾರೂಕ್ ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಬೆಲ್ಮದ ಮಾಜಿ ಅಧ್ಯಕ್ಷರಾದ ಸತ್ತಾರ್ ಅವರಿದ್ದಾರೆ, ಅವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ನನ್ನ ಮಿತ್ರರಾದಂತಹ ಜಬ್ಬಾರ್ ಬೋಲಿಯಾರ್ ಅವರಿದ್ದಾರೆ, ಅವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಎಲ್ಲ ನಮ್ಮ ಇಲ್ಲಿ ಸೇರತಕ್ಕಂತ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅಂದರೆ ಪಂಚ ಗ್ಯಾರಂಟಿಯ ಬಗ್ಗೆ ಒಂದೆರಡು ಮಾತನ್ನು ನಾನು ಈಗ ಪ್ರಸ್ತಾಪನೆ ಮಾಡ್ತೇನೆ. ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೂ ಸಹ ನಾನು ಸ್ವಾಗತಿಸ್ತೇನೆ. ಇಲ್ಲಿ ಸೇರಿದಂತ ಎಲ್ಲ ಗ್ರಾಮಸ್ಥರಿಗೂ, ಬೇರೆ ಗ್ರಾಮದವರಿಗೂ, ಇಲ್ಲಿ ಸೇರಿದಂತ ಎಲ್ಲರಿಗೂ, ಸಂಜೀವಿನಿ ಒಕ್ಕೂಟದವರಿಗೂ ಸಹ ನಾನು ಈ ಸಮಯದಲ್ಲಿ ಸ್ವಾಗತಿಸ್ತೇನೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ನಮ್ಮ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮತ್ತೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಮತ್ತು ಒಕ್ಕೂಟದ ಎಲ್ಲ ಸದಸ್ಯರಿದ್ದಾರೆ, ಮತ್ತು ಒಕ್ಕೂಟದ ಅಧ್ಯಕ್ಷರಿದ್ದಾರೆ. ಎಲ್ಲ ಗೌರವಾನ್ವಿತ ಮುಖಂಡರಿಗೆ ಸಾಲನ್ನು ಹಾಕಿ ಸ್ವಾಗತಿಸಿದಂತ ಎಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಇಲ್ಲಿ ಸೇರತಕ್ಕಂತ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಪಂಚ ಗ್ಯಾರಂಟಿ ಅಂದರೆ ರಾಜ್ಯ ಸರ್ಕಾರದ ಬಹು ದೊಡ್ಡ ಯೋಜನೆಯಾಗಿರುತ್ತದೆ ಈ ಪಂಚ ಗ್ಯಾರಂಟಿ. ಈಗ ಮಹಿಳೆಯರಿಗೆ ಬರತಕ್ಕಂತಹ 21 ಕಂತು ಈಗ ತಮ್ಮ ಮಡಿಲಿಗೆ ಮುಟ್ಟಿದೆ. ಅಂದರೆ
ನಮ್ಮ ಗ್ರಾಮದಲ್ಲಿ ಅಂದರೆ ಅಂಬ್ಲಮಗೂರು 945 ಕುಟುಂಬಗಳು ಅಂದರೆ ಕುಟುಂಬದ ಮುಖ್ಯಸ್ಥರು ಅರ್ಜಿಯನ್ನು ಹಾಕಿದ್ದಾರೆ. 945 ಗೃಹಲಕ್ಷ್ಮಿಗೆ, ತಿಂಗಳಿಗೆ 2000 ಬರುವಂತಹ ಗೃಹಲಕ್ಷ್ಮಿಗೆ 945 ಕುಟುಂಬಗಳು ನಮ್ಮ ಅಂಬ್ಲಮಗೂರು ಗ್ರಾಮದಿಂದ ನೋಂದಣಿ ಮಾಡಿದ್ದಾರೆ. ಅದರಲ್ಲಿ 911 ಕುಟುಂಬಗಳಿಗೆ ತಲಾ 21 ಕಂತು ಅಂದ್ರೆ 42,000ದಂತೆ ಈಗ ಸಹ ಬಂದಿದೆ. 34 ಕುಟುಂಬಗಳು ಕಾರಣಾಂತರದಿಂದ GST ಇರ್ಬೋದು, IT ಇರ್ಬೋದು, ಇಂಥ ಹಲವು ಸಮಸ್ಯೆಗಳಿಂದ ಅದು ಬರಲಿಲ್ಲ. ನಮ್ಮ ಅಂಬ್ಲಮಗೂರು ಗ್ರಾಮಕ್ಕೆ 3,82,62,000 ಹಣ ಈಗ ಜಮಾ ಆಗಿದೆ. 3,82,82,000 ಅಂಬ್ಲಮಗೂರು ಗ್ರಾಮದ 911 ಕುಟುಂಬಗಳಿಗೆ ಈಗಾಗಲೇ ಜಮೆ ಆಗಿದೆ ಅಂತ ಈ ಸಮಯದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಸಂತೋಷದಿಂದ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ವಿದ್ಯುತ್ ಸಹ ಹಲವು ಕುಟುಂಬಗಳಿಗೆ ಅದರ ಮಾಹಿತಿ ಈಗ ಸಮಯದ ಅಭಾವದಿಂದ ನಾನು ಇನ್ನೊಂದು ಕೊಡ್ತೇನೆ. ಮತ್ತೆ ಬಸ್ಸಿನ ವ್ಯವಸ್ಥೆ, ಸರ್ಕಾರಿ ಬಸ್ ಕರ್ನಾಟಕದ ಒಳಗೆ ಅದು ಇಂಟರ್ ರಾಜ್ಯ ಇಲ್ಲ, ಅಂದ್ರೆ ನಮ್ಮ ಬೇರೆ ರಾಜ್ಯಕ್ಕೆ ಕನೆಕ್ಟ್ ಆಗುವಂತಹ ಬಸ್ಸಿನಲ್ಲಿ ಫ್ರೀ ಇಲ್ಲ. ನಮ್ಮ ರಾಜ್ಯದ ಒಳಗೆ ಓಡಾಡುವಂತಹ ಸರ್ಕಾರಿ ಬಸ್ ಅಲ್ಲಿ ಫ್ರೀ ಇದೆ. ಮತ್ತೆ ನಮ್ಮ ಯುವ ನಿಧಿ, ಯಾರು ಡಿಪ್ಲೊಮಾ ಆಗಿದವರಿಗೆ, ಡಿಗ್ರಿ ಆದವರಿಗೆ 1,500 ಡಿಪ್ಲೊಮಾದವರಿಗಿದೆ, 3,000 ನಮ್ಮ ಡಿಗ್ರಿ ಆದರೆ 6 ತಿಂಗಳ ಒಳಗೆ ಆಗ್ಬೇಕು. 6 ತಿಂಗಳು ಒಳಗೆ ನಿಮ್ಗೆ ಅವಕಾಶ ಇದೆ. ನೀವು ಕೆಲಸಕ್ಕೆ ಸಿಕ್ಕಿದ್ರೆ ನೀವು ಅದರ ಬಗ್ಗೆ ಮಾಹಿತಿ ಕೊಡಬೇಕು, ಆಗ ಅದನ್ನು ನಿಲ್ಲಿಸ್ತಾರೆ ಅಂತ ಈ ಸಮಯದಲ್ಲಿ ಹೇಳುತ್ತಾ, ನಮ್ಮ ಅಂಬ್ಲಮಗೂರು ಗ್ರಾಮಕ್ಕೆ ಕೆಲವರೆಲ್ಲ ಹೇಳ್ತಾರೆ ಎಲ್ಲಿ ಬಂದಿದೆ, ಯಾವ ಬಂದಿದೆ ಅಂತ. ಅದರ ಸಂಪೂರ್ಣ ಮಾಹಿತಿ ಇದೆ. 911 ಕುಟುಂಬಗಳಿಗೆ ಅಂಬ್ಲಮಗೂರಿನಲ್ಲಿ ಈಗಲೂ ಬರ್ತಾ ಇದೆ. 21 ಕಂತು ಬಂದಿದೆ. 21 3,82,62,000 ಈಗಾಗಲೇ ನಮ್ಮ ಅಂಬ್ಲಮಗೂರು ಗ್ರಾಮದ ಫಲಾನುಭವಿಗಳಿಗೆ ಜಮಾ ಆಗಿದೆ. ಈ ಪಂಚ ಗ್ಯಾರಂಟಿ ಪಂಚಾಯತ್ ಕಡೆ ಎಂಬ ಉದ್ದೇಶ ಏನೆಂದರೆ, ಈಗ 19 ಗ್ರಾಮ ಪಂಚಾಯತ್ ಅಲ್ಲಿ ಸಹ ನಾವು ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ಪಂಚಾಯತ್ ಅಲ್ಲಿ ಹೋಗಿ ಏನು ನಮ್ಮ ಈ ಪಂಚ ಗ್ಯಾರಂಟಿಯಲ್ಲಿ ಅನುಕೂಲ ಯಾರಿಗೆ ಎಲ್ಲ ಆಗಿದೆ ಅಂತ ದಾಖಲೆ ಸಮೇತ ನಾವಲ್ಲಿ ಜನರಿಗೆ ತಿಳಿಸಲಿಕ್ಕೆ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ನಮ್ಮ ಈ ಅಂಬ್ಲಮಗೂರು ಗ್ರಾಮ ಪಂಚಾಯತ್ ಮತ್ತು ಪಂಚ ಗ್ಯಾರಂಟಿ ಜಂಟಿಯಾಗಿ ಈ ಕಾರ್ಯಕ್ರಮ ಇಟ್ಟಿದೆ. ನಮ್ಗೆ ಸಂಪೂರ್ಣ ಸಹಕಾರ ಅಂಬ್ಲಮಗೂರು ಗ್ರಾಮ ಪಂಚಾಯತ್ ಅವರು ಕೊಟ್ಟಿದ್ದಕ್ಕೆ ನಾವು ಇನ್ನೂ ಸಹ 18 ಗ್ರಾಮಗಳಲ್ಲಿ ಈ ತರದೊಂದು ಕಾರ್ಯಕ್ರಮ ಮಾಡಲಿಕ್ಕಿದೆ. 19 ಗ್ರಾಮ ಪಂಚಾಯತ್ ಅಲ್ಲಿ ಮಹಿಳೆಯರು ಬಂದವರು ನಾವೊಂದು ಟೋಕನ್ ಕೊಡ್ತೇವೆ, ಹೆಸರು ಮತ್ತು ಮೊಬೈಲ್ ಈಗೆಲ್ಲ ಹಾಕಿದ್ದಾರೆ. ಒಂದು ಹೊಲಿಗೆ ಯಂತ್ರ ನಾವು ಕೊಡ್ತೇವೆ, ಅಲ್ಲಿಯೇ ಬಹುಮಾನ. ಇದು ಬಹಳ ಒಂದು ಅದ್ಭುತ ಕಾರ್ಯಕ್ರಮ. ಮತ್ತೆ ಫಸ್ಟ್ ಪ್ರೈಸ್ ಅದು, ಸೆಕೆಂಡ್ ಪ್ರೈಸ್ ಒಂದು ಮಹಿಳೆಯರಿಗೆ ಒಂದು ಸಾರಿ, ಥರ್ಡ್ ಪ್ರೈಸ್ ಒಂದು ಚೂಡಿದಾರ ಇಟ್ಟಿದ್ದೇವೆ. ಎಲ್ಲ ಗ್ರಾಮದಲ್ಲಿ ನಾವು ಕೊಡ್ಲಿಕ್ಕೆ ಉಂಟು. ಇಲ್ಲಿ ಅದು ಚಾಲನೆ ಮಾತ್ರ ಮಾಡಿದ್ವಿ ನಾವು. ಅಂಬ್ಲಮಗೂರು ಗ್ರಾಮದಲ್ಲಿ ಇದರ ಚಾಲನೆ ಮಾಡಿದ್ದು. ಇನ್ನು 18 ಗ್ರಾಮಗಳಲ್ಲಿ ಈ ತರದ ಒಂದು ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಇದೆ. ಶಾಸಕರಿಗೆ 1 ತಿಂಗಳು ವಿದೇಶ ಪ್ರಯಾಣದಲ್ಲಿ 28 ಸಭಾಪತಿಯವರು 28 ತಾರೀಕಿನ ನಂತರ 1 ತಿಂಗಳು ವಿದೇಶ ಪ್ರಯಾಣ ಅಮೆರಿಕ ಪ್ರವಾಸದಲ್ಲಿದ್ದ ಕಾರಣ ಇವತ್ತು ಇದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಬಹುಶಃ ನೀವು ಬಂದ ನಂತರ ಕಾರ್ಯಕ್ರಮ ಮಾಡುವುದಾ ಅಲ್ಲ ನೀವು ಹೋದಾಗ ಮಾಡೋದು ನಮಗೆ ಗೊತ್ತಿಲ್ಲ, ಅದು ನೀವು ಹೇಳ್ಬೇಕು. ಆದ್ರೆ ನೀವು ಬಂದ ನಂತರ ಮಾಡುವಂತ ನಾವೊಂದು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಒಂದು ತೀರ್ಮಾನ ಮಾಡಿದ್ದೇವೆ. ನೀವು ಈ ಎಲ್ಲ 18 ಗ್ರಾಮಗಳಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ನೀವು ಪಾಲ್ಗೊಳ್ಬೇಕು ನಮ್ಮ ಆಸೆ ಇದೆ. ಮತ್ತು ಒಕ್ಕೂಟದ ಒಂದು ಅಕ್ಕ ಅಂತ ಒಂದು ಆಹಾರದ ಅವರು ಒಂದು ಹೋಟೆಲ್ ಮಾಡಿದ್ದಾರೆ. ನಾವಿಲ್ಲಿ ಅವರಿಗೆ ಒಂದು 400 ಜನರಿಗೆ ಆಹಾರವನ್ನು ತಯಾರಿಕೆ ಮಾಡಿದ್ದೇವೆ, ಒಳಗೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಅಕ್ಕ ಒಂದು ಅವರು ಮಹಿಳೆಯರೇ ಮಾಡುವುದು ಕ್ಯಾಂಟೀನ್, ಅಕ್ಕ ಕ್ಯಾಂಟೀನ್. ಯಾರಾದರೂ ಒಕ್ಕೂಟದವರು ಮಾಡ್ಲಿಕ್ಕೆ ಇದ್ರೆ 5 ಲಕ್ಷ ಸಬ್ಸಿಡಿ ಅವರಿಗೆ ಸಿಗ್ತದೆ. ಯಾರು ಸಹ ಹೋಟೆಲ್ ಮಾಡಬಹುದು. ಈಗ ಅಕ್ಕ ಟೀಮ್ ಒಳಗೆ ಇದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲ ಆಹಾರವನ್ನು ಸೇವಿಸಿ ಅದನ್ನು ಹೇಗೆ ಇದೆ ಅಂತ ನಿಮ್ಮ ಕಾರ್ಯಕ್ರಮ ಎಲ್ಲಿ ಆಗುದಾದರೆ ಅವರಿಗೆ ತಿಳಿಸಿ ಅಂತ ಹೇಳುತ್ತಾ ಸ್ವಾಗತ. ಆದ್ದರಿಂದ ನನ್ನ ವಾಸ್ತವಿಕ ಮತ್ತು ಸ್ವಾಗತ ಭಾಷಣವನ್ನು ನಿಲ್ಲಿಸ್ತೇನೆ. ಈ ಪಂಚಾಯತ್ನ ಹಲವು ಕಾರ್ಯಕ್ರಮ ಅನುದಾನ ಸರ್ ಹೇಳಿದ್ದಾರೆ. ಪಂಚಾಯತ್ ಈಗ 75 ಲಕ್ಷ ರೂಪಾಯಿ ಕಟ್ಟಡದ ನಾವೊಂದು ವಿನ್ಯಾಸವನ್ನು ಮಾಡಿದ್ದೇವೆ. 20 ಲಕ್ಷ ನಮ್ಮ ಅಕೌಂಟ್ ಅಲ್ಲಿ ಈಗಾಗಲೇ ಇದೆ. ನಾವು ಈ ಬಿಲ್ಡಿಂಗಿಗೆ ಇನ್ನೂ 55 ಲಕ್ಷ ಬೇಕಾಗ್ತದೆ. ಮತ್ತೆ ನಮ್ಮ ಪಂಚಾಯತ್ಗೆ ಬಹಳ ಕಡಿಮೆ ಅನುದಾನ ಇರುವಂತಹ ಒಂದು ಪಂಚಾಯತ್ ಸರ್.
ನಮ್ಮ ಪಂಚಾಯತ್ 75 ಲಕ್ಷದಲ್ಲಿ ನಾವು ಇದು ಡಿಸೈನ್ ಮಾಡಿಟ್ಟಿದ್ದೇವೆ. 20 ಲಕ್ಷ ಈಗಾಗಲೇ ನಮ್ಮ ಅಕೌಂಟ್ ಅಲ್ಲಿ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ. ಇವತ್ತು ಶಿಲಾನ್ಯಾಸ ಮಾಡ್ಲಿಕ್ಕೆ ಉಂಟು. ಉಳಿದ ಅನುದಾನಕ್ಕೆ ತಾವು ನಮಗೆ ಸಂಪೂರ್ಣ ಸಹಕಾರ ಕೊಡಬೇಕು. ಡಿಸೈನ್ ಸುಂದರವಾಗಿದೆ. ಏನು ನಮ್ಮ ಮಿನಿ ವಿಧಾನಸೌಧದ ತರ ನಾವು ಡಿಸೈನ್ ಮಾಡಿದ್ದೇವೆ. ಅದಲ್ಲದೆ ನಮ್ಮ ಎಲ್ಲಿಯಾರ್ ಪದವರಲ್ಲಿ ಒಂದು ರಸ್ತೆ ಸೈಡಲ್ಲಿ ಒಂದು ಜಾಗ ಇದೆ. ನಮ್ಮ ಕಟ್ಟಡ ಅಂದ್ರೆ ಶಾಪ್ ಮಾಡ್ಲಿಕ್ಕೆ ತಮ್ಮಿಂದ ನಮ್ಮ ಅನುದಾನದಲ್ಲಿ ಬಹಳ ಕಡಿಮೆ ಇರುವಂತಹ ಕ್ಷೇತ್ರದಲ್ಲಿ ಬಹಳ 7 ಲಕ್ಷ ರೂಪಾಯಿ ನಮಗೆ ವರ್ಷಕ್ಕೆ ಅನುದಾನ ಸಿಗುವುದು. ಮನೆ ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ ಅಂಬ್ಲಮೂರು ಗ್ರಾಮದಲ್ಲಿ. ಆದರೆ ನಿಮ್ಮ ಅನುದಾನದಿಂದ ನಾವು ಸಂಪೂರ್ಣ ಇಲ್ಲಿ ಗ್ರಾಮವನ್ನೇ ಬದಲಾವಣೆ ಮಾಡಿ ಇಟ್ಟಿದ್ದೇವೆ. ನಿಮ್ಮ ಅನುದಾನದಿಂದ ಬಹಳ ಸುಂದರವಾದ ಕಟ್ಟಡವನ್ನು ನೀವು ಕೊಟ್ಟಿದ್ದೀರಿ. ಹೈಸ್ಕೂಲ್ ಕೊಟ್ಟಿದ್ದೀರಿ. ಪ್ರೈಮರಿಗೆ 1,25,00,000 ರೂಪಾಯಿಯಲ್ಲಿ ಆಗ್ತಾ ಇದೆ. ಗೋ ಆಸ್ಪತ್ರೆ ಆಗಿದೆ. ಹೈಸ್ಕೂಲ್ ಸಂಪೂರ್ಣ ಫಿನಿಶ್ ಆಗಿದೆ. ಅದರಿಂದ ಇನ್ನೂ ಸಹ ಹಲವು ರಸ್ತೆಗಳಿಗೆಲ್ಲ ನಿಮ್ಮ ಹತ್ರ 2 ಕೋಟಿ ನಾವು ಒಂದು ಅನುದಾನಕ್ಕೆ ಮಾಹಿತಿ ಕೊಟ್ಟಿದ್ದೀರಿ. ನೀವು ಅದರ ಲಿಸ್ಟಿಗೆ ಕೊಡ್ತೇವೆ. ನೀವೇ ನಿಮ್ಮ ಮಾತಲ್ಲಿ ಜನರಿಗೆ ತಿಳಿಸಿದರೆ ಒಳ್ಳೆಯದಂತ ಹೇಳಿಕೊಂಡು ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಮಾಡಿ, ನೀವೆಲ್ಲ 10:30 ಗಂಟೆಗೆ ಕಾರ್ಯಕ್ರಮಕ್ಕೆ ಬಂದು ಇನ್ನು ನಮ್ಮ ಈ ಭಾಷಣ ಒಂದು ಗಂಟೆ ನೀವು ಕೇಳಿದರೆ ನೀವು ಏನೋ ಹೇಳ್ಬೋದು. ಆದ್ದರಿಂದ ಸ್ವಾಗತ ಭಾಷಣವನ್ನು ನಾವು ಮುಗಿಸಿ ನಮ್ಮ ಇದರ 3 ಜನರಿಗೆ ಮಾತ್ರ ನಾವು ಮಾತನಾಡಲಿಕ್ಕೆ ಅವಕಾಶ ಇಟ್ಟಿದ್ದೇವೆ. ಈಗ ನಮ್ಮ ಗ್ರಾಮದ ಸೊಸೆಗೆ ಮೊದಲ ಅವಕಾಶ ಅಂತ ಎಲ್ಲರೂ ಹೇಳಿದ್ದಾರೆ. ಮಮತಾ ಗಟ್ಟಿ ಅವರಿಗೆ, ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸ್ತೇನೆ. ಆತ್ಮೀಯರಾದ ರಫೀಕ್ ಅಹಮದ್ ಮತ್ತು ಧನ್ಯವಾದಗಳು. ಮುಂದೆ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪಾಲ್ಗೊಳ್ಳಾಗಮಿಸಿದ ಶ್ರೀಮತಿ ಮಮತಾ ಡಿಎಸ್ ತಮ್ಮ ಸಂದೇಶವನ್ನು ನೀಡಿ. ಸರ್ವರಿಗೂ ವಂದಿಸಿಕೊಂಡು ಅಂಬ್ಲಮೂರು ಗ್ರಾಮ ಪಂಚಾಯತ್ ಪಂಚ ಗ್ಯಾರಂಟಿ ಯೋಜನೆಯ ನೂತನ ಪಂಚಾಯತ್ ಕಟ್ಟಡ ಶಿಲಾನ್ಯಾಸ, ಕಸ ವಿಲೇವಾರಿ ವಾಹನಕ್ಕೆ ಚಾಲನೆ, ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಕ್ಷೇತ್ರದ ಅಭಿವೃದ್ಧಿಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿ ಇಡೀ ಅವರ ಕ್ಷೇತ್ರದಾದ್ಯಂತ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಿ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕೊಟ್ಟು ನಿರಂತರವಾಗಿ ಜನರ ಜೊತೆ ಇರ್ತಕ್ಕಂಥ ಒಂದು ಅತ್ಯುನ್ನತ ಇಡೀ ಒಂದು ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ವಿಧಾನಸಭಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ನಾನು ವಂದಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆ, ಈ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ, ಈ ಗ್ರಾಮದ ಅಭಿವೃದ್ಧಿಯಲ್ಲಿ ಸರ್ವತೋಮುಖವಾಗಿ ಮಾಡತಕ್ಕಂಥ ಇಕ್ಬಾಲ್ ರವರಿದ್ದಾರೆ. ಹಾಗೆ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಿನ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮದ ಯಶಸ್ವಿಯ ರೂವಾರಿಗಳು ಆಗಿರ್ತಕ್ಕಂಥ ರಫೀಕ್ ಅಂಬ್ಲಮೂರು ಅವರಿದ್ದಾರೆ. ಹಾಗೆ ನಮ್ಮ ಮೂಡಾದ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ ರವರಿದ್ದಾರೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಶೆಟ್ಟಿ ಅವರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸುದರ್ಶನರವರಿದ್ದಾರೆ. ನಮ್ಮ ದಿನೇಶ್ ರೈಗಳಿದ್ದಾರೆ. ಹಾಗೆ ನಮ್ಮ ಎಲ್ಲ ಈ ಭಾಗದ ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರುಗಳಿದ್ದಾರೆ. ಪಂಚ ಗ್ಯಾರಂಟಿಯ ಸದಸ್ಯರುಗಳಿದ್ದಾರೆ. ಎಲ್ಲ ಅಧಿಕಾರಿಗಳಿದ್ದಾರೆ. ವಿಶೇಷವಾಗಿ ಕಾರ್ಯಕ್ರಮದ ಮುಂಭಾಗದಲ್ಲಿರ್ತಕ್ಕಂಥ ಬೆಳಿಗ್ಗೆ 10 ಗಂಟೆಗೆ ತಾವೆಲ್ಲರೂ ಬಂದು ನಮ್ಮ ಸ್ಪೀಕರ್ ಅವರನ್ನ, ನಮ್ಮ ಶಾಸಕರನ್ನ ನೋಡ್ಬೇಕು ಅಂತ ತಾವೆಲ್ಲರೂ ಕಾದಿರುವಂತ ಎಲ್ಲ ನನ್ನ ತಾಯಂದಿರಿಗೆ ನಾನು ಮೊದಲಾಗಿ ವಂದಿಸಿಕೊಂಡು, ತಮ್ಗೆಲ್ಲರಿಗೂ ಕೂಡ ವಂದಿಸಿ, ಮಾಧ್ಯಮದ ಬಂಧುಗಳಿಗೆ ಕೂಡ ವಂದಿಸಿಕೊಂಡು ನಾನೆರಡು ಮಾತಾಡ್ಲಿಕ್ಕೆ. ಬಹುಶಃ ತಾಯಂದಿರಿಗೆ ತಮ್ಗೆ ಗೊತ್ತಿದೆ ಈ ಯೋಜನೆಗಳು ನಮ್ಗೆ ಎಷ್ಟು ಹೊತ್ತು ಫಲಪ್ರದವಾಯಿತು. ತಮ್ಮ ಅಕೌಂಟಿಗೆ ಸರ್ಕಾರದ ಈ ಯೋಜನೆ ಬಂದ ಮೇಲೆ ತಾವು ಎಷ್ಟೊಂದು ಸ್ವಾವಲಂಬಿಗಳಾಗಿ ಸರ್ಕಾರದ ಬಸ್ಸಿನಲ್ಲಿ ಫ್ರೀ ಆಗಿ ತಾವೆಲ್ಲರೂ ಓಡಾಟ ಮಾಡ್ತಾ ಇದ್ದೀರಿ. ತಮ್ಮ ಮನೆಯ ಬೆಳಕು, ಜ್ಯೋತಿ, ಕರೆಂಟಿನ ಬಿಲ್ಲು ಕೂಡ ಕಟ್ಟಲಿಕ್ಕಿಲ್ಲ. ಇವತ್ತು ಎಲ್ಲ ವಿಚಾರಗಳು ಕೂಡ ನಮ್ಮ ಮಕ್ಕಳಿಗೆ, ಡಿಗ್ರಿ ಆಗಿರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಯೋಜನೆಯನ್ನ ಕೂಡ ಇವತ್ತು ಸರ್ಕಾರ 3,000 ಯುವ ನಿಧಿ ಯೋಜನೆಯನ್ನು ಕೂಡ ಇವತ್ತು ಕೊಟ್ಟಿದೆ. ನಮಗೆ ಅನ್ನಭಾಗ್ಯ ಯೋಜನೆ, ಯಾರು ಕಷ್ಟದಲ್ಲಿರ್ತಿರ್ತಾರೋ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅವರು 3 ಹೊತ್ತು ಊಟ ಮಾಡ್ಬೇಕೆನ್ನುವಂತಹ ನೆಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಅಭಿನಂದಿಸುವ ಮುಖಾಂತರ ಬಹುಶಃ ಈ ಯೋಜನೆಯಿಂದ ತಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿರಂತರವಾಗಿ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಜನರ ಬೆಂಬಲವೂ ಕೂಡ ಸಿಕ್ಕಿದೆ. ಆ ಒಂದು ಎಲ್ಲ ನೆಲೆಯಲ್ಲಿ ಆಗಮಿಸಿದ ತಮಗೂ ಕೂಡ ವಂದಿಸಿ, ಇವತ್ತು ಸರ್ಕಾರದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯನ್ನ ನಮ್ಮ ತಾಲೂಕಲ್ಲಿ ಜನರಿಗೆ ಅತ್ಯುತ್ತಮ ರೀತಿಯಲ್ಲಿ ಮುಟ್ಟಿಸಿದಂತ
ಅಧ್ಯಕ್ಷರಾಗಿರ್ತಕ್ಕಂಥ ರಫೀಕ್ ಅಂಬ್ಳಮೊಗರು ಹಾಗೆ ಅವರ ತಂಡ ಸದಸ್ಯರ ತಂಡವು ಕೂಡ ಅತ್ಯುತ್ತಮ ಇವತ್ತೊಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಇದೆ. ಇವೆಲ್ಲರ ಇವತ್ತು ಸಹಕಾರದಿಂದ ಈ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಿದೆ. ಆಗಮಿಸಿದ ತಮಗೆಲ್ಲರಿಗೂ ಕೂಡ ವಂದಿಸಿ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹುಶಃ ಅವರ ಬಗ್ಗೆ ಹೇಳುದಿದ್ರೆ ನಮ್ಗೆ ಗೊತ್ತಿದೆ, ಇವತ್ತು ಕ್ಷೇತ್ರದಾದ್ಯಂತ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಂಡು ಒಬ್ಬ ಜನ ಸೇವಕರಾಗಿ ಜನರೊಂದಿಗೆ ಜನನಾಯಕರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ಮನಸಾರೆ ಸಲ್ಲಿಸಿ ವಿಶೇಷವಾಗಿ ತಮ್ಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಮಿಸ್ತೇನೆ. ಥ್ಯಾಂಕ್ ಯು. ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಮಮತಾ ಡಿಎಸ್ ಧನ್ಯವಾದಗಳು. ನಮ್ಮೊಂದಿಗೆ ಶ್ರೀ ರವಿರಾಜ್ ರೈ, ಅಬ್ದುಲ್ ನಜರ್ ಮುಟ್ಟಿಕಲ್, ನಾರಾಯಣ್ ಎಲಿಯಾರ್, ಸಲೀಂ ಅಲಿ ಅವರು ನಮ್ಮೊಂದಿಗೆ ಇದರ ಉಪಸ್ಥಿತಿಯನ್ನ ಗುರುತಿಸಿಕೊಳ್ತಾ ಮುಂದೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಾಯಕರಾದ ಸದಾಶಿವರು ತಮ್ಮ ಅನಿಸಿಕೆ ಸಂದೇಶವನ್ನು ನೀಡಬೇಕು ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನೆಚ್ಚಿನ ನಾಯಕರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಗೌರವಾನ್ವಿತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಇಡೀ ಕ್ಷೇತ್ರದ ಜನತೆ ಗೌರವವನ್ನು ತಂದುಕೊಂಡಂತ ಸನ್ಮಾನ್ಯ UT ಖಾದರ್ ತಮ್ಮ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅಮಲನೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಮಲನೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ, ಕಸಬೆರಿ ವಿಲೇವಾರಿ ವಾಹನಕ್ಕೆ ಚಾಲನೆ ಹಾಗೂ ಬಹುಶಃ ಇವತ್ತು ಈ ದೇಶದಲ್ಲಿ ಐತಿಹಾಸಿಕ ಒಂದು ಕಾರ್ಯಕ್ರಮವಾದಂತಹ ಪಂಚ ಗ್ಯಾರಂಟಿಯನ್ನು ಪಂಚಾಯತ್ನ ಕಡೆ ಪಂಚ ಗ್ಯಾರಂಟಿ ಯೋಜನೆ ಎಂಬ ವಿನೂತನ ಕಾರ್ಯ ಹಮ್ಮಿಕೊಂಡಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಸನ್ನಿಧಾನದ ಇಕ್ಬಾಲ್ ಅಂಬ್ಳಮೊಗರವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರುವಂತಹ ರಫೀಕ್ ಅಂಬ್ಳಮೊಗರವರೇ, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಮಮತಾ ಡಿಎಸ್ ಗಟ್ಟಿರವರೇ, ಮಂಗಳೂರು ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಸದಾಶಿವ್ ಉಲ್ಲಾಲ್ ಅವರೇ, ಸನ್ಮಿತರಂತ ಮಾಜಿ ನಗರಸಭೆ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ರೈ ಅವರೇ, ಅತ್ಯಂತ ಗೌರವಿತರು ಹಿರಿಯರು, ಈ ಒಂದು ಗೌರವ ಅಭಿವೃದ್ಧಿಗೆ ತನ್ನೇ ಕೊಟ್ಟಂತಹ ಮಾಜಿ ತಾಲೂಕು ಸದಸ್ಯರು ಹಿರಿಯರಾಗಿ ಸನ್ಮಾನ್ಯ ಸುದರ್ಶನ್ ಶೆಟ್ಟಿರ್ ಅವರೇ, ರೆಹಮಾನ್ ಫರಾಜಿ ಅವರೇ, ಬೆಲ್ಮದ ಮಾಜಿ ಅಧ್ಯಕ್ಷ ಅಂತ ಸತ್ತಾರ್ ಅವರೇ, ಅದೇ ರೀತಿ ನಮ್ಮ ವಿಲ್ಫ್ರೆಡ್ ಅವರೇ, ನರಸಿಂಹಣ್ಣನ್ ಅವರೇ, ಅಲ್ಲಿನ ವಿವೇಕಾನಂದರ್ ಅವರೇ, ಅಬ್ದುಲ್ ಕಲಾಕರ್, ಜಸಂತರ್ ಅವರೇ, ರೇವತೇಕರ್ ಅವರೇ, ಕೃಷ್ಣ ಬಬ್ಬರ್ ಅವರೇ, ವೇದಿಕಣ್ಣನ ಸಾಯಿಲ್ ಮಂಚಿಲರ್ ಅವರೇ, ಅದೇ ರೀತಿ ರೇವಣ್ಣ ಶೆಟ್ಟಿರ್ ಅವರೇ, ವಿಠಲಣ್ಣ ಅವರೇ, CM ಫಾರೂಕ್ ಅವರೇ, ರಜಾಕ್ ಅವರೇ, ಬಶೀರ್ ಅವರೇ, ಅದೇ ರೀತಿ ನಮ್ಮ ಜಗನ್ನಾಥ್ ಅವರೇ, ಜಬ್ಬಾರ್ ಅವರೇ, ನಮ್ಮ ಬೆಂಗಳೂರಿನ ಗುರುರಾಜ್ ಅವರೇ, ಎಲ್ಲ ಕೆಲಸೋಣ ಬಡ ಎಲ್ಲ ನಮ್ಮ ಬಂಧುಗಳಿದ್ದಾರೆ, ಪಂಚಾಯತ್ ಮನಸ್ಸರಿದ್ದಾರೆ, ಪಂಚಾಯತ್ನ ಎಲ್ಲ ನಮ್ಮ ಸರ್ವ ಸದಸ್ಯರುಗಳೇ, ಮುಂದಿರುವ ನಮ್ಮ ರವಿರಾಜ್ ಮತ್ತು ನಮ್ಮ ಕಾಂತಪ್ಪ ಮತ್ತು ಎಲ್ಲ ಹಿರಿಯರೇ, ಸೋದರ ಆತ್ಮಮಿತ್ರರೇ, ಈ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ PD ಮತ್ತು ಅಧಿಕಾರಿ ವರ್ಗದವರಿಗೂ ನನ್ನ ಪರವಾಗಿ ನನ್ನ ವಿಶೇಷದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾರ್ಯಕ್ರಮವನ್ನು 11:30 ಗಂಟೆಗೆ ಹೇಳಿದ್ದು, ಯಾಕೆ ನಾನು ಮೊನ್ನೆ ಇಲ್ಲಿ ನವರಾತ್ರಿ ಉತ್ಸವ ಗೋಕರ್ಣೇಶ್ವರದ ದಸರಾ ಉತ್ಸವವನ್ನು ನಾನು ಇವತ್ತು ಉದ್ಘಾಟಿಸಿ ಅದಕ್ಕಿಂತ ಮುಂಚೆ ಎಟ್ಟಿಕುಲಂನಲ್ಲಿರುವಂತಹ ತಾಜ್ ಉರುಸ್ ಭಾಗವಹಿಸಿ ನೇರವಾಗಿ ಅವತ್ತು ರಾತ್ರಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಸೀದಾ ನಿನ್ನೆ ಬೆಳಿಗ್ಗೆ ಹರಿಯಾಣದಲ್ಲಿ ಚಂಡೀಗಢ್ನಲ್ಲಿ ಅಲ್ಲಿ ವಿಧಾನಸಭೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಜೊತೆ ಕಾರ್ಯಕ್ರಮ ಇದ್ದು ಅಲ್ಲಿ ಕಾರ್ಯಕ್ರಮ ಮುಗಿಸಿ ಸಂಜೆ ಮತ್ತೆ ಅಲ್ಲಿಂದ ರಾತ್ರಿ 2 ಗಂಟೆಗೆ ಬೆಂಗಳೂರಿಗೆ ಮುಟ್ಟಿ ಮತ್ತೆ ಅಲ್ಲಿಂದ 5 ಗಂಟೆ ಫ್ಲೈಟ್ ತಗೊಂಡು ಮಂಗಳೂರಿಗೆ ಮುಟ್ಟಿ ಇಲ್ಲೆಲ್ಲ ಬರ್ಲಿಕ್ಕೆ ನಾನು ಕೂಡ ತಯಾರಾಗಿ ರೆಡಿಯಾಗಿದ್ದೆ. 9:30 ನಾನು ಅಲ್ಲಿ ಸರ್ಕಾರದಿಂದ ಹೊರಟಿದ್ದೇನೆ, ಒಂದು ಹಾಸ್ಪಿಟಲ್ಗೆ ಹೋಗಿ ಬರುವಂತೇಳಿ. ವಿಪರೀತವಾದ ಮಳೆ. ಅಷ್ಟಾಗ ನಾನು ಫೋನ್ ಮಾಡಿ ಹೇಳಿದೆ, ಒಂದು ನಮ್ಮ ಕುತ್ತಾರಲ್ಲಿ ಅಲ್ಲೇ ಗ್ರಾಮದ ಅಭಿವೃದ್ಧಿಗೆ ಚಾಲನೆ ಇತ್ತು. ಈಗ ಇಲ್ಲಿ ಮಳೆ ಇದ್ದ ಕಾರಣ ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ. ನಾನೊಂದು ವಿಟ್ಲದಲ್ಲಿ 2 ಕಾರ್ಯಕ್ರಮ ಇದೆ, ಅದನ್ನು ಮುಗಿಸಿ ಬರ್ತೇನೆ. ಅಲ್ಲಿ ಹೋದದ್ದು 2 ಕಾರ್ಯಕ್ರಮ ಅಂತ ಹೇಳಿ ಜನರು ಆ ಕಡೆ ಈ ಕಡೆ ಕರ್ಕೊಂಡು ಹೋಗಲು 10 ಕಾರ್ಯಕ್ರಮ ಒಬ್ಬ ಸ್ಥಿತಿ ಅಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು.
ಇಲ್ಲಿಗೆ ಬರುವುದು ಸ್ವಲ್ಪ ತರವಾಯಿತು. ನಿಮ್ಮೆಲ್ಲ ಕ್ಷಮೆಯನ್ನು ನಾನು ಯಾಚಿಸಲಿಕ್ಕೆ ಬಯಸ್ತೇನೆ. ತಾವೆಲ್ಲರೂ ಕೂಡ ಬಹುಶಃ ಬೇಗ ಮನೆ ಬಿಟ್ಟು ತಾವೆಲ್ಲ ಬಂದಿದ್ದೀರಿ. ಪಂಚಾಯತ್ ನಡೆಸುವಂಥ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದೀರಿ. ಇವತ್ತು ನನಗೆ ಅತ್ಯಂತ ಸಂತೋಷ. ಈ ಅಮ್ಲೂರು ಗ್ರಾಮೀಣ ಎಲ್ಲ ಜನರನ್ನು ನಾನು, ಅದು ವಿಶೇಷವಾಗಿ ಹಿರಿಯರನ್ನು, ಕಿರಿಯರನ್ನು, ಮಹಿಳೆಯರನ್ನು, ಎಲ್ಲ ಧರ್ಮದ ಮುಖಂಡರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಅತ್ಯಂತ ಕುಗ್ರಾಮವಾಗಿದ್ದಂಥ ಅಮ್ಲೂರು ಗ್ರಾಮ ಇವತ್ತು ಮಾದರಿ ಮತ್ತು ಅಭಿವೃದ್ಧಿ ಆಗುವಂತಹ ಒಂದು ಗ್ರಾಮವಾಗಿದ್ರೆ ಅದು ಗ್ರಾಮ ಪಂಚಾಯತ್ನವರಿಗೆ ಇಡೀ ಊರವರು ಕೊಟ್ಟಂತ ಸಹಕಾರದಿಂದ ಇವತ್ತು ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ನಾವು ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ, ಆ ಪಂಚಾಯತ್ ಏನಾದ್ರು ಕಾರ್ಯ ಹಮ್ಮಿಕೊಂಡ್ರೆ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಎಲ್ಲರೂ ಕೂಡ ಇಡೀ ಊರ ಹಿರಿಯರು, ಹಬ್ಬಕರಾಗಿದ್ದಾರೆ, ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಒಂದು ಸೇರಿ ಯಾವ ರೀತಿಯ ಸಹಕಾರ ಬೇಕಾ ಎಲ್ಲಾ ರೀತಿಯ ಸಹಕಾರವನ್ನು ಎಲ್ಲಾ ಕಾರ್ಯಗಳು ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಯಾವುದೇ ಒಂದು ಯೋಜನೆ ಅದು ಸರ್ಕಾರದ ಅನುದಾನ ಇರಲಿ, ಸ್ಥಳೀಯ ಮಟ್ಟದ ಸಹಕಾರ ಇರಲಿ, ಜನಸಾಮಾನ್ಯ ಒಗ್ಗಟ್ಟಿನ ಒಂದು ಸಹಕಾರದಿಂದಾಗಿ ಅದು ಅತ್ಯಂತ ಯಶಸ್ವಿ ಇವತ್ತು ಆಗ್ತದೆ. ಆದ ಕಾರಣ ಇವತ್ತು ಬಹುಶಃ ನೂತನ ಪಂಚಾಯತ್ನ ಕಟ್ಟಡ ಯಾಕೆ ಹಂತ ಹಂತವಾಗಿ ಒಮ್ಮೆ ಬಹಳ ಸಣ್ಣದಿತ್ತು, ಅದು ಸ್ವಲ್ಪ ದೊಡ್ಡ ಸಹಕಾರನ ಸ್ವಲ್ಪ ದೊಡ್ಡದು ಮಾಡಿದ್ರು, ಮತ್ತೆ ಅದಕ್ಕಿಂತ ದೊಡ್ಡದನ್ನಾಗಿ ಮಾಡಿದ್ರು. ಈಗ ಇದು ಕೂಡ ಸಾಕಾಗುವುದಿಲ್ಲ, ಇದಕ್ಕಿಂತ ದೊಡ್ಡದನ್ನಾಗಿ ಮಾಡೋದು ಪ್ಲಾನ್ ಯೋಜನೆ ಹಾಕಿಕೊಂಡಿದ್ದಾರೆ. ಅವರನ್ನು ಅಭಿನಂದಿಸ್ತೇನೆ. ಯಾಕೆ ಬಂದ ಅನುದಾನವನ್ನು ಸಮರ್ಪಕ ಉಪಯೋಗ ಮಾಡಿಕೊಂಡು ಈ ಗ್ರಾಮಕ್ಕೆ ಏನೆಲ್ಲ ಬೇಕಾ ಅದನ್ನು ಮಾಡುವಂತ ವ್ಯವಸ್ಥೆಯನ್ನು ಇವತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರು ಎಲ್ಲ ಮಾಡಿದ್ದಾರೆ. ಯಾಕೆ ಗ್ರಾಮ ಪಂಚಾಯತ್ ಕಟ್ಟಿ ಇವರು ಇರ್ಬೋದು, ನಾವಿರ್ಬೋದು, ನಾಳೆ ಹೋಗ್ಬೋದು. ಅದು ಗ್ರಾಮ ಪಂಚಾಯತ್ ಕಟ್ಟಡ ಅದು ಇವರ ಆಸ್ತಿ, ನಿಮ್ಮೆಲ್ಲ ಆಸ್ತಿ ಸಂಪತ್ತು. ಭವಿಷ್ಯದ ಮಕ್ಕಳು ಇಲ್ಲಿ ಒಂದು ಹುಟ್ಟಿ ಬಂದು ದೊಡ್ಡವರಾದಾಗ ಅವರಿಗೆ ಒಂದು ಅತ್ಯುತ್ತಮವಾದ ಒಂದು ಗ್ರಾಮ ಪಂಚಾಯತ್ ಆಗಿ ಸಿಕ್ಕುವಂತ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಆದ ಕಾರಣ ಈ ಒಂದು ಕೇಂದ್ರ ಭಾಗದ ಬಹುಶಃ ಇವತ್ತು ಗ್ರಾಮ ಪಂಚಾಯತ್ ಒಂದು ಮಾದರಿ ಕಟ್ಟಡ ಆಗಿ ಮೇಲೆ ಬರಲಿ. ಇಲ್ಲಿ ಒಂದೇ ಸೂರ್ಯನ ಅಡಿಯಲ್ಲಿ ಅದು ಬಹುಶಃ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗಿರಲಿ, ರೆವಿನ್ಯೂಗೆ ಸಂಬಂಧಪಟ್ಟಾಗಿರಲಿ, ಪೋಸ್ಟ್ ಆಫೀಸ್ ಸಂಬಂಧಪಟ್ಟಾಗಿರಲಿ, ಲೈಬ್ರರಿ ಇರಲಿ, ಎಲ್ಲವೂ ಕೂಡ ಒಂದೇ ಕಡೆ ಸಿಕ್ಕುವಂತ ವ್ಯವಸ್ಥೆ ಇವತ್ತು ಹರೇಕಾಲದ ಬೇರೆ ಕಡೆ ಮಾಡಿದಾರ. ಅದೇ ರೀತಿಯ ವ್ಯವಸ್ಥೆ ಇಲ್ಲಿ ಕೂಡ ಆಗಲಿ ಅಂತ ಹೇಳಿಕೊಂಡು ತಾವು ಕಟ್ಟಡ ಪ್ರಾರಂಭ ಮಾಡಿ ಯಾವ ಅನುದಾನ ಕೊರತೆ ಹೌದು ನ್ಯಾಯಬೆಲೆ ಅಂಗಡಿ ಕೂಡ ಬಹುಶಃ ಇದಲ್ಲೇ ಪ್ರಾರಂಭ ಮಾಡೋದು ಯೋಜನೆ, ಅದ್ಭುತವಾದ ಯೋಜನೆ ಕೂಡ ಇರುತ್ತದೆ. ನೀವು ಅದ ಕಾರಣ ಕಟ್ಟಡ ತಕ್ಷಣ ಪ್ರಾರಂಭ ಮಾಡಿ ಅನುದಾನದ ಕೊರತೆ ಏನಾದಲ್ಲಿ ನಾನು ಬಹುಶಃ ಮುಂದೆ ನಿಂತು ಅದಕ್ಕೆ ಏನಾದ್ರು ಸಹಕಾರ ಕೆಲಸ ನಾನು ಖಂಡಿತವಾಗಿ ಮಾಡಿಕೊಡ್ತು ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದ್ರೆ 2006, 2007 ತನಕ 2-3 ರಸ್ತೆಯಲ್ಲಿ ಅಮ್ಲಮೂರಿನಲ್ಲಿ ಬೇರೆ ರಸ್ತೆನೇ ಇರಲಿಲ್ಲ. ಆವಾಗ 2003ರಲ್ಲಿ ಕುಗ್ರಾಮ ಸುಗ್ರಾಮ ಅಂತ ಬಂದಾಗ ಆಗ ಆಯ್ಕೆ ಮಾಡಿದ ಅಮ್ಲಮೂರು ಗ್ರಾಮ ಆಯ್ಕೆ ಯಾಕೆ ಒಂದು ರಸ್ತೆ ಬಿಟ್ಟು ಬೇರೆ ಯಾವುದೇ ಅಡ್ಡ ರಸ್ತೆ ಇರಲಿಲ್ಲ. ಬೇರೆ ಮೇನ್ ರೋಡ್ ಒಂದು ಅದು ಕೂಡ ಅರ್ಧಂಬರ್ಧ ಡಾಮರ್ ಆಗಿದೆ. ಆದ್ರೆ ಇವತ್ತು ಆ ಮೇನ್ ರಸ್ತೆ ಕೂಡ ಸುಸಜ್ಜಿತವಾಗಿದೆ. ಮತ್ತೆ ಅಡ್ಡ ರಸ್ತೆ ಡೆವಲಪ್ಮೆಂಟ್ ಆಗದ ರಸ್ತೆ ಇವತ್ತು ಇಲ್ಲ. ಮತ್ತೆ ಡೆವಲಪ್ಮೆಂಟ್ ಆದಷ್ಟು ಮನೆಗಳು ಅಭಿವೃದ್ಧಿ ಆಗ್ತದೆ, ಮನೆಗಳು ಜಾಸ್ತಿ ಬರ್ತದೆ, ಮತ್ತೆ ಬೇಕಾಗ್ತದೆ. ಹಾಗಾಗಿ ಮತ್ತೆ ಇವತ್ತು 1 ಕೋಟಿ ರೂಪಾಯಿ ನಾನು 2-3 ತಿಂಗಳ ಹಿಂದೆ ಅನುದಾನ ಬಿಡುಗಡೆ ಮಾಡಿ ಆ ಕೆಲಸ ಎಲ್ಲ ಕೂಡ ಪ್ರಾರಂಭ ಆಗಬೇಕಾಗಿದೆ. ಇದೆಲ್ಲ ಕೆಲಸ ಸ್ಯಾಂಕ್ಷನ್ ಮಾಡ್ತ ಕಾರಣ ಇನ್ನೂ ಕೂಡ ಬೇಕಾಗಿದೆ. ಆ ಒಂದು ರಸ್ತೆ ಬಿಟ್ಟಿದ್ದೆ, ರವಿಯ ರಸ್ತೆ ಬಿಟ್ಟಿದ್ದೆ, ನಮ್ಮ ನರಸಿಂಹನವರ ರಸ್ತೆ ಬಿಟ್ಟಿದ್ದೆ, ಇಲ್ಲಿ ಗಟ್ಟಿಗೂರಿಗೆ ಹೋಗುವಂತ ರಸ್ತೆ ಬಿಟ್ಟಿದ್ದೆ ಬಿಡಿ. ಮತ್ತೆ ಸುಮಾರು 50-60 ಲಕ್ಷ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ಕೊಡುವಂತ ಕೆಲಸ ನಾನು ಇವತ್ತು ಮಾಡಿದ್ದೇನೆ. ಆದ ಕಾರಣ ಅಮ್ಲಮೂರು ಗ್ರಾಮದ ಅಭಿವೃದ್ಧಿಗೆ ಯಾವುದೇ ಕೊರತೆ ಆಗುವುದಿಲ್ಲ. ನಿಮ್ಗೆ ಏನು ಇವತ್ತು ನಾವು ಅನುದಾನ ಬಿಡುಗಡೆ ಮಾಡಿದ್ದೇವೆ ಅದು ಆದಷ್ಟು ಬೇಗನೆ ಅದನ್ನು ಖರ್ಚು ಮಾಡಿ ಸಮರ್ಪವಾದ ಕೆಲಸ ಮಾಡಿಕೊಂಡು ಅದನ್ನು ಮುಂದೆ ತೆಕ್ಕೊಂಡು ಹೋಗೋದ ಕೆಲಸ ಇವತ್ತು ಮಾಡಿ. ಇವತ್ತು ಈ ಊರಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ಇದೆ. ಇಲ್ಲಿ ಪ್ರೈಮರಿ ಸ್ಕೂಲ್ ಇದೆ, ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ, ಹೈಸ್ಕೂಲ್ ಇದೆ, ಎಲ್ಲಾ ರೀತಿ ಏನೆಲ್ಲ ಒಂದು ವ್ಯವಸ್ಥೆ ಬೇಕಾ ಆ ಎಲ್ಲಾ ರೀತಿಯ ವ್ಯವಸ್ಥೆ ಬೇಕು ಅನ್ನೋ ವಿಚಾರ ಕೂಡ ಇವತ್ತು ಆಗ್ತದೆ. ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಕೂಡ ಇವತ್ತು ಅತ್ಯುತ್ತಮವಾದ ಆಸ್ಪತ್ರೆ ಕೂಡ ಇವತ್ತಿದೆ. ಮುಂದಿನ ದಿನಗಳಲ್ಲಿ ಇಡೀ ನಿಮ್ಮ ಊರ ಬೆಳವಣಿಗೆ ಬೇಕಾಗಿ 2 ದೊಡ್ಡ ಮಟ್ಟದ ಯೋಜನೆ ಇವತ್ತು ಆಗಿದೆ. ಒಂದು ನಾವು ಬೈತಾರಿಂದ ಕಲ್ಲಾಪಿನವರೆಗೆ ಅಮ್ಲಮುಖರಾಗಿ ನಮ್ಮ ನದಿ ಬರೆಯುವಂತ ರಸ್ತೆ ಈಗ 10 ಕೋಟಿ ರೂಪಾಯಿ ಕೆಲಸ ಈಗಿನ ಪ್ರಾರಂಭ ಆಗಿದೆ. ನಿನ್ನೆ ತಾನೇ ಇಂಜಿನಿಯರ್ ಬಂದಿದ್ದಾರೆ. ಬಹುಶಃ 2 ಸೋಮವಾರದ ಮೀಟಿಂಗ್ ಇದೆ. ಇದರಲ್ಲಿ ಮೀಟಿಂಗ್ ಆಗಿ ಮತ್ತೆ ಬೋರ್ಡ್ ಮೀಟಿಂಗ್ ಇದೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ಏನಾದರೂ ಅದೊಂದು ಆದರೆ ಅದು ಐತಿಹಾಸಿಕವಾದ ಒಂದು ದೊಡ್ಡ ಮಟ್ಟದ 180 ಕೋಟಿ ಯೋಜನೆ ಕಲ್ಲಾಪಿನ ನೇರ ಸಚ್ಮ ತನಕ ನದಿ ಬದಿಯಲ್ಲೇ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ಹೋಗುವಂತ ದೊಡ್ಡ ಮಟ್ಟ ಯೋಜನೆಗೆ ನಮಗೆ ಚಾಲನೆ ಆಗುವುದೆಲ್ಲ ಅವಕಾಶಗಳಿದೆ. ಆದ ಕಾರಣ ಆಶಾಭಾವನೆ ಮುಖ ನಾವು ಹಂತಗಳನ್ನ ನಾವು ನಿಲ್ಲಿಸಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ಇವತ್ತು ಅತಿ ಅಗತ್ಯ. ಯಾಕಂತ ಹೇಳಿದ್ರೆ ಅರೆಕಾಲಿನ ಅಡ್ಡಿಯಾರಿಗೆ ಬ್ರಿಡ್ಜ್ ಆಗ್ತದೆ ಹೇಳುವಾಗ ಯಾರು ಕೂಡ
ನಂಬಲಿಲ್ಲ. ಇದರಲ್ಲಿ ಮನೆ ಮನೆಗೆ ಒಂದು ಟ್ಯಾಪ್ ಹಾಕ್ತಾರೆ ಅಂತ ಹೇಳುವಾಗಲೂ ಕೂಡ ಯಾರು ಕೂಡ ನಂಬಲಿಲ್ಲ. ಈಗ ಮನೆ ಮನೆಗೆ ಒಂದು ಟ್ಯಾಪ್ ಕೂಡ ಹಾಕ್ತಾರೆ ಮೀಟರ್ ಹಾಕಿಕೊಂಡು. ನಿಮ್ಗೆ ಆ ಬ್ರಿಡ್ಜ್ ಕೂಡ ಕಣ್ಣ ಮುಂದೆ ಕಣ್ಣಿಲ್ಲ. ಎರಡನೇ ದೊಡ್ಡ ಯಾವ್ದು ಯೋಜನೆ ಅಂತ ಹೇಳಿದ್ರೆ, ನಿನ್ನೆ ತಾನು ನಾನು ಬೆಳಿಗ್ಗೆ 3ರ ಅಧ್ಯಕ್ಷರಿದ್ದು ನಾವು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೇವೆ. ಮಾಸ್ಟರ್ ಪ್ಲಾನ್ ಹೊಸತೊಂದು ರಿಂಗ್ ರೋಡ್ ಅನ್ನು ನಾವು ಇವತ್ತು ಪ್ರಸ್ತಾವನೆ ಮಾಡಿದ ಯೋಜನೆ ಇದೆ. ಅದು ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಕೊಣಾಜಾಗ ನ್ಯೂ ಪಾರ್ಕ್ ಆಗಿ ಬಂದು ಈ ಅಮ್ಲಮೊಗದ ನೇರವಾಗಿ ಇಲ್ಲಿಂದ ಬಜಾರ್ ಅಥವಾ ಕಣ್ಣೂರಿಗೆ ಇವತ್ತು ನಾವು ಸೇತುವೆ ಮಾಡಿಕೊಂಡು ಆ ರಿಂಗ್ ರೋಡ್ ಕನೆಕ್ಷನ್ಗೆ ಬೇಕಾಗುವಂತಹ ಒಂದು ವ್ಯವಸ್ಥೆ ಮಾಸ್ಟರ್ ಪ್ಲಾನ್ ಕೂಡ ನಾವು ಇವತ್ತು ತಯಾರು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅದೇ ರೀತಿ ಪಂಚಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬಹುಶಃ ಎಲ್ಲ ಯೋಜನೆ ನಿಮಗೆ ಈಗಾಗಲೇ ನಿಮ್ಮ ಅಧ್ಯಕ್ಷರಿಗೆ ಊರವರಾದ ಕಾರಣ ಪ್ರತಿಯೊಬ್ಬರಿಗೆ ಸವಲತ್ತು ಸಿಕ್ಕುವಂತ ಅವಕಾಶ ಆಗ್ತದೆ. ಎಲ್ಲ ತಾವು ಪ್ರಯೋಜನ ಪಡೆದು ಇದೆಲ್ಲ ಯಾಕೆ ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ದೊಡ್ಡ ಮಕ್ಕಳ ಸ್ಥಾನಕ್ಕೆ ತಕೊಂಡು ಹೋಗ್ಬೇಕಂತೇಳಿ. ಆದ ಕಾರಣ ಎಷ್ಟೇ ಕಷ್ಟ ಆದ್ರೂ ಕೂಡ ನಿಮ್ಮ ಮಕ್ಕಳು ಒಂದೊಂದು ಸ್ಥಾನಕ್ಕೆ ತಕೊಂಡು ಹೋಗೋದ ಜವಾಬ್ದಾರಿ ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನೆಲ್ಲ ಹಿರಿಯರಿಗೆ ಹೇಳಿದಷ್ಟೇ, ಅಮ್ಲಮೊಗರು ಇವತ್ತು ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಪರಸ್ಪರ ಸೋದರತೆ ಭಾವನೆಯ ಬಾಳುವಂತ ದೊಡ್ಡ ಮಟ್ಟದ ಮಾದರಿಯದು ಗ್ರಾಮವಾಗಿದೆ. ಅದು ಎಲ್ಲ ಹಿರಿಯರಿದ್ದು ಬಹುಶಃ ನಮ್ಮ ನರಸಿಂಹದಲ್ಲಿ ಸೋಷಿಯಲ್ ಕ್ಷೇತ್ರದಲ್ಲಿ ಹಬ್ಬ ಕಾರ್ಯಕ್ರಮದಲ್ಲಿ ನಮ್ಮ ಚರ್ಚೆಗಳೆಲ್ಲ ಪ್ರತಿಯೊಂದು ನಮ್ಮ ಹಿರಿಯರು ಇವರೆಲ್ಲರೂ ಕೂಡ ಒಂದು ಸಾಂದರ್ಭಿಕವಾಗಿ ಆ ಊರಲ್ಲಿ ಒಗ್ಗಟ್ಟಾಗಿ ನಿಂತು ಎಲ್ಲ ಹಂತದ ಒಗ್ಗಟ್ಟನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನೇ ಇವತ್ತು ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಪ್ರತಿಯೊಬ್ಬರಿಂದ ಆಗ್ಬೇಕನ್ನ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಒಂದು 3-4 ಜನ 5% ಇದ್ದೇ ಇದೆ, ಸಮಸ್ಯೆ ಇಲ್ಲ ಅಂತ ನಾನು ಹೇಳುದಿಲ್ಲ. ಅದು ನಿಜವಾದ ಸಮಸ್ಯೆ ಏನು, ಈ 5 ಜನ ಯಾರು ಸಮಸ್ಯೆ ಮಾಡ್ತಾರೆ ಅವರು ಸಮಸ್ಯೆ ಅಲ್ಲ. ಈ 5 ಜನ ಸಮಸ್ಯೆ ನೋಡಿಕೊಂಡು 95 ಜನ ಸುಮ್ಮನೆ ಕೂತ್ಕೊಳ್ರಲ್ಲ, ಇವರ ಸಮಸ್ಯೆ ಈಗ. ಅದಕ್ಕೆ ನೀವು ಯಾರು ಕೂಡ ಯಾರಾದ್ರೂ ತಪ್ಪು ಮಾಡಲು ಯಾರೇ ಇರಲಿ ತಪ್ಪಂತೇಳಿ ಧೈರ್ಯವಾಗಿ ಎದ್ದು ನಿಂತು ಅದನ್ನು ಸಮರ್ಪಕವಾಗಿ ಹೇಳುವಂತ ಕೊಡುವಂತ ಧೈರ್ಯ ಅದು ನಿಮ್ಮೆಲ್ಲ ಧೈರ್ಯ ಆಗ್ಬೇಕಂದ್ರೆ ಅದು ನಮ್ಮ ಹಿರಿಯರಿಂದ ಮಾಡ್ಬೇಕಂತ ಕೊಡುಗೆ. ಆದ ಕಾರಣ 5 ಜನ ಯಾರು ಸಮಸ್ಯೆ ಸೃಷ್ಟಿ ಮಾಡ್ತಾರೆ ಅವರ ಸಮಸ್ಯೆ ಅಲ್ಲ, ನಿಜವಾಗಿ 95% ಜನ ಏನು ಅವರನ್ನು ನೋಡಿ ಸುಮ್ಮನೆ ಕೂತ್ಕೊಳ್ತಾರೆ, ಇದು ನಿಜವಾದ ನಮ್ಮ ಸಮಸ್ಯೆ. ಅದಕ್ಕಾಗಿ ತಾವೆಲ್ಲರೂ ಎದ್ದು ನಿಲ್ಬೇಕು. ಸೌಹಾರ್ದ ಸಮಾಜ ಮಾಡಬೇಕಾದ್ರೆ ಅದು MLA ಗಿಂತ ಗ್ರಾಮ ಪಂಚಾಯತ್ ಮಾತ್ರ ಸಾಧ್ಯ ಇಲ್ಲ. ನಿಮ್ಮ ಗ್ರಾಮದಲ್ಲಿ ಸೌಹಾರ್ದ ಬರಬೇಕಾದ್ರೆ ನೀವು ಪ್ರತಿಯೊಂದು ತಾಯಿಯಂದಿರು ತಂದೆಯರು ಮನೆಯವರು ಎದ್ದು ನಿಂತು ಸೌಹಾರ್ದತೆ ಒತ್ತು ಕೊಟ್ಟಾಗ ಮಾತ್ರ ಆ ಕೆಲಸ ಆಗ್ತದೆ. ಅದು ತಾವೆಲ್ಲರೂ ಕೂಡ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಊರ ಅಭಿವೃದ್ಧಿಯೇ ಅದು ನಿಮ್ಮ ಊರಿನ ಒಗ್ಗಟ್ಟು. ಎಲ್ಲ ನಮ್ಮ ಜಾತಿ ಮತವೆಲ್ಲ ವರ್ಗದ ಸಂತೋಷದಿಂದ ಪ್ರೀತಿ ವಿಶ್ವಾಸ ಶಾಲೆ ಜೊತೆಯಲ್ಲಿ ಹೋಗ್ಬೇಕು, ಸಂಜೆ ಆಟ ಆಡುವಾಗ ಜೊತೆ ಆಟ ಆಡಬೇಕು, ಪರಸ್ಪರ ಉರುಸು ಇರಲಿ, ನಿಮ್ಮ ನೇಮ ಇರಲಿ ಅಥವಾ ನಮ್ಮ ಇನ್ನಿತ ಅಷ್ಟೇ ಎಲ್ಲ ಪರಸ್ಪರ ಕ್ರಿಸ್ಮಸ್ ಎಲ್ಲ ಜೊತೆಗೆ ಅದನ್ನು ಆಚರಿಸುವಂತ ದೊಡ್ಡ ಮಟ್ಟದ ಸಂಭ್ರಮದ ಒಂದು ಗ್ರಾಮವಾಗಿ ಪರಿವರ್ತನೆ ಮಾಡುವಂತ ದೊಡ್ಡ ಮಟ್ಟದ ಒಂದು ನೇತೃತ್ವವನ್ನು ತಾವೆಲ್ಲ ಕೊಡಬೇಕಂತ ನಾನು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಈ ಗ್ರಾಮದ ಆ ಇನ್ನಿತರ ಏನು ಬೇಡಿಕೆ ಇದೆಯಾ ಅದ ಹಂತವಾಗಿ ಅದು ಪೂರ್ತಿಗೊಳಿಸುವಂತ ಕೆಲಸ ಇವತ್ತು ನಾವು ಖಂಡಿತವಾಗಿ ಇವತ್ತು ನಾವು ಮಾಡ್ತಂತ ಕೂಡ ನಾನು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ಬಹುಶಃ ನನ್ನ ವಿಶೇಷ ಅಭಿನಂದನೆ ಶುಭ ಸಲ್ಲಿಸಿಕೊಂಡು ಏನು ಬಹುಶಃ ಒಂದು ತಿಂಗಳು ನನಗೆ ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಇದ್ದ ಕಾರಣ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದ ಕಾರಣ ಸ್ವಲ್ಪ ಸಮಯ ನಾನು ಇರುವುದಿಲ್ಲ. ನಾನು ಇಲ್ಲದಿದ್ದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಇವರೇ ನಿಮ್ಗೆ MLAಗಳು ಯಾರು ಅವರು ಏನಿದ್ರು ಅವರೇ ಅದನ್ನು ನಾವು ಮಾಡುವಂಥದ್ದು. ನನ್ನ ಪರವಾಗಿ ಸ್ವಲ್ಪ ಅವರು ಇಲ್ಲೇ ನಿಂತು ಎಲ್ಲ ಕೆಲಸಗಳು ಖಂಡಿತವಾಗಿ ಮಾಡ್ತಾರೆ. ಇನ್ನು ನಾನು ಹೋಗಿದ್ದೇನೆ ಅಂತೇಳಿ ನೀವು ಕೂಡ ಇಲ್ಲಿ ಊರು ಬಿಟ್ಟು ಹೋಗ್ಬೇಕು, ನೀವು ಸ್ವಲ್ಪ ಇಲ್ಲಿ ಇದೆಯಾ ಅಂತ ನಾನು ಬಹುಶಃ ಅಧ್ಯಕ್ಷರಿಗೆ ಸದಸ್ಯರು ಹೇಳಲಿಕ್ಕೆ ನಾನು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನಿಮ್ಮ ಊರ ಸರ್ವ ನಾನು ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಸೌಹಾರ್ದ ಅಭಿವೃದ್ಧಿ ಪರ ಗ್ರಾಮ ಪಂಚಾಯತ್ ಆಗಿ ಮೂಡಿ ಬರಲಿ ಎಂಬ ಸದಾಶಯದ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಹಾರೈಸಿದ ಈ ಗ್ರಾಮಕ್ಕೆ ಸಂಪೂರ್ಣ ಅಭಿವೃದ್ಧಿ ಪರ ಘೋಷಣೆಯನ್ನು ಮಾಡಿದ ಸನ್ಮಾನ್ಯ ಸಭಾಧ್ಯಕ್ಷರು, ನಮ್ಮೆಲ್ಲರ ಅಭಿಮಾನದ ಸನ್ಮಾನ್ಯ UT ಖಾದರ್ಯವರಿಗೆ ಎಲ್ಲರ ಪರ ಗ್ರಾಮಸ್ಥರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳು ಸಲ್ಲಿಸುವ ಮೂಲಕ ನೋಡಬೇಕು. ಮಹಾತ್ಮ ಗಾಂಧೀಜಿಯವರ ಗ್ರಾಮ ರಾಜ್ಯದ ಕನಸು ಅದು ನೈಜ ಕನಸು. ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಇವತ್ತು ಅಭಿವೃದ್ಧಿ ಪರವಾಗಿ ಮುಂದುವರಿತಾ ಇದೆ. ಈ ಭಾಗದ ಜನಪ್ರಿಯ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ತಮ್ಮ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯತ್ಗಳನ್ನು ಕೂಡ ಸಮಾನವಾಗಿ ನೋಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಮೂಲಭೂತ ಅವಶ್ಯಕತೆಗಳನ್ನ ಹಂತ ಹಂತವಾಗಿ ಪೂರೈಸಿ ತನ್ನ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವಾಗಿ ಪರಿವರ್ತಿಸಿ ದೂರದೃಷ್ಟಿ ಯೋಜನೆಗಳ ಹಲವಾರು ರೂಪುರೇಷೆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ.
ಹಲವಾರು ಯೋಜನೆಗಳನ್ನ ಕ್ಷೇತ್ರ ಜನರು ಕೇಳದೆ ಬಯಸದೆ ಅನುಷ್ಠಾನಕ್ಕೆ ತಂದುಕೊಂಡಂತ ಹೆಗ್ಗಳಿಕೆ ಅದು ನಮ್ಮ ಸಭಾಧ್ಯಕ್ಷರಿಗೆ ಸಲ್ಲಬೇಕು. ಇದೀಗ ಅಮ್ಲಮುಗರು ಗ್ರಾಮ ಪಂಚಾಯತ್ನ ಬಹುಕಾಲದ ಕನಸೊಂದು ನನಸಾಗ್ತಾ ಇದೆ. ಸುಸಜ್ಜಿತವಾದ ಕಟ್ಟಡಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರು ತಮ್ಮ ಅಮೃತ ಹಸ್ತದ ಮೂಲಕ ಶಿಲಾನ್ಯಾಸ ಮಾಡುವಂತಹ ಒಂದು ಅಪೂರ್ವ ಗಳಿಗೆ ವೇದಿಕೆಯಲ್ಲಿ ಕಂಡು ಬರ್ತಾ ಇದೆ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಇದೀಗ ಅಮ್ಲಮಗರ್ ಗ್ರಾಮ ಪಂಚಾಯತ್ನ ಸುಸಜ್ಜಿತವಾದ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರು. ಧನ್ಯವಾದಗಳು ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳಿಗೆ. ಇದೀಗ ಮಹಿಳೆಯರು ಬಹುಕಾಲದಿಂದ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದ ಒಂದು ಕಾರ್ಯಕ್ರಮ ಪಾಲ್ಗೊಂಡಿರುವ ಎಲ್ಲ ಮಹಿಳೆಯರಿಗೆ ಒಂದು ಲಕ್ಕಿ ಕೂಪನ್, ಒಂದು ಮಿಷನ್ ಹೊಲಿಗೆ ಯಂತ್ರದ ಗೌರವಾನ್ವಿತ ಸಭಾಧ್ಯಕ್ಷರು ಯಾರಾದ್ರೂ ಒಬ್ರು ಮಹಿಳೆ ಬಂದು ಆ ಅದೃಶ್ಯ ಚೀಟಿಯನ್ನ ಪಡ್ಕೊಳ್ಬೇಕು. ಅದೃಶ್ಯ ಚೀಟಿಯನ್ನ ಡ್ರಾ ಮಾಡ್ಬೇಕು. ಒಬ್ರು ಮಹಿಳೆ ಬನ್ನಿ, ಅಜ್ಜಿ ಅಕ್ಕ ಹೊರತಿ ಬಲಿ ಪ್ರಥಮ ಬಹುಮಾನ ಹೊಲಿಗೆ ಯಂತ್ರ, ಇದನ್ನ ಡ್ರಾ ಮಾಡ್ತಾ ಇದ್ದಾರೆ. ஒரு பெண்ணிங்க வராங்க, ஒரு பெண்ணிங்க வரும், இரண்டாவது கொஞ்சம் ಬಲಕ ಅಜ್ಜಿ ಬಲಕ ಬಲಕ ಕರ್ನಾಟಕ ಸರ್ಕಾರದ ಅತ್ಯಂತ ಅರ್ಥಪೂರ್ಣವಾದ ಯೋಜನೆಗಳ ಕನಸು ಇಡೀ ದೇಶವೇ ನೋಡುವಂತಹ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಯೋಜನೆ. ಅದನ್ನು ಅದರಲ್ಲಿ ಕೂಡ ವಿಶೇಷವಾಗಿ ಗೃಹಲಕ್ಷ್ಮಿ ಅಂತ ಒಂದು ಯೋಜನೆಗಳನ್ನು ರತ್ನಾಕರ್, ಇದೀಗ ರತ್ನಾಕರ್ ಅವರು ಡ್ರಾನ್ ಮಾಡಿದ ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ರತ್ನಾಕರ್ ಅವರ ಆ ಡ್ರಾವನ್ನು ನಾವು ಪ್ರೋತ್ಸಾಹಿಸೋಣ. ರತ್ನಾಕರ್ ಅವರ ಮೂಲಕ ಅವರ ಅಮೃತ ಹಸ್ತದೊಂದಿಗೆ ಲಕ್ಕಿ ಡ್ರಾ ನಂಬರ್ ಹೇಳಿ. ಅದೃಷ್ಟಶಾಲಿ ಮಹಿಳೆ ಯಾರಾದ್ರೂ ಇಲ್ಲಿ ಸ್ಪಾಟ್ ಅಲ್ಲಿ ಇದ್ದಾರೆ. ಹೊಲಿಗೆ ಯಂತ್ರ ಮಮತಾ, ಅದೃಷ್ಟಶಾಲಿ ಯೋಜನೆ ಮಮತಕ್ಕ, ನಮ್ಮ ಮಮತಕ್ಕಲ್ಲ, 8546936724 ಮಮತಕ್ಕ ಉಳ್ಳೇರಾ ಮಮತಕ್ಕ ಈರಗೆ ನಿಶಾನ್ ಬೈದು ಪೋಲುನ ನಿಶಾನ್ ಈ ಟೈಲರ್ ಅಂಡ ಬಾರಿಟ್ಟೇನೆ ಬಲೆ ಮಮತಕ್ಕ ಉಳ್ಳೇರಕ್ಕ ಮಮತಕ್ಕ ಟೈಲರ್ ಅಂಡ ಪೊಲ್ಲರು ಹೋಗ್ಬೇಕು ಮೂಲ ಇಂಜಿನ್ ಅನ್ನ ನೆಕ್ಸ್ಟ್ ಆ ಮೆಷಿನ್ ಬೇತಗಳಿಗೆ ಅಮ್ಮನ ಕೈ ಸೇರಿ ಮೂಲ ಬೇರೆ ಆ ಮೆಷಿನ್ ನೆಕ್ಸ್ಟ್ ಇಡ್ತಿರ್ಲಿ. ಮಮತಕ್ಕ ಒಳ್ಳೆಯ ಮಮತಕ್ಕ ಗೀಚರದೆ ಮಮತ ಗೀಚಿನ ನೆಕ್ಸ್ಟ್ ಇತ್ತನಾಗಲಿ ಏನಾಗಲಿ ಕೊಂಜೋಗಿರುತ್ತೆ ಅದೃಷ್ಟಶಾಲಿ ಚೀಟ್ ಇದು ನೆಕ್ಸ್ಟ್ ಡ್ರಾ ಬೇಕಾರಲ್ಲಿ ಮಮತಕ್ಕ ಲಾಸ್ಟ್ ಚಾನ್ಸ್ ಇತ್ತನ ಬಲಕ ನೆಕ್ಸ್ಟ್ ಡ್ರಾ ಇದೆ ಹೊಲಿಗೆ ಮಿಷನ್ ನೆಕ್ಸ್ಟ್ ಇದೆ ಡ್ರಾ ಮಾಡ್ಕೊಳ್ಳಿ ಧನವಂತಿ ಅಕ್ಕ ಇದೆ ಡ್ರಾ ಮಾಡ್ಕೊಳ್ಳಿ. ಧನವಂತಿ ಅಕ್ಕ ಇದೆ ಹೊಲಿಗೆ ಯಂತ್ರ ಪೊಲ್ಲುನ ಮಿಷನ್ ಇದು ಡ್ರಾ ಮಾಡ್ಕೊಳ್ಳಿ. ಧನವಂತಿ ಅಕ್ಕ ಕಸ್ತೂರಿ ಅಕ್ಕಗೆ ಪೊಲ್ಲುನ ಮಿಷನ್ ಕಸ್ತೂರಿ ಅಕ್ಕ ಮಾತ್ರ ಜೋರಾಗಿ ಚಪ್ಪಾಳದ ಮೂಲಕ ಅವರಿಗೆ 7348853372 ನಂಬರ್ ಸರಿ ಇರುತ್ತೆ. ಫೋನ್ ನಂಬರ್ ಸರಿ ಇರುತ್ತೆ. ಕಸ್ತೂರಿ ಅಕ್ಕ ನಿಮ್ಮ ಬಾಳು ಕಸ್ತೂರಿ ಆಗಲಿ, ಬಾಳಿಗೆ ಈ ಹೊಲಿಗೆ ಯಂತ್ರದ ಮೂಲಕ ನಮ್ಮ ಕುಟುಂಬಕ್ಕೆ ಒಂದು ಬೆಳಕಾಗ್ಲಿ ಈ ಹೊಲಿಗೆ ಯಂತ್ರದ ಮಿಷನ್. ಇದು ಈ ಕಾರ್ಯಕ್ರಮ ಚಾಲನೆ ಮಾತ್ರ ಇದು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಯಶಸ್ವಿಯಾಗಿ ಹಮ್ಮಿಕೊಳ್ತಾ ಇದ್ದಾರೆ. ಇದೀಗ ಸೆಕೆಂಡ್ ಡ್ರಾ ಜೋರಾಗಿ ಚಪ್ಪಾಳೆ ಯಾರಿಗೆ ಹೊಲಿಗೆ ಗೊತ್ತುವರೆಗೆ ಮಿಷನ್ ಸಿಕ್ಕಿದ್ರು ಯಾರಿಗೆ. ಇದೀಗ ನೆಕ್ಸ್ಟ್ ಟೈಲರಿಂಗ್ ಕ್ಲಾಸ್ ಬರ್ಬೇಕ. ಸೆಕೆಂಡ್ ಪ್ರೈಸ್ ಸಾರಿ ಬಾರಿ ಜಾಸ್ತಿ ರೇಟ್ ಸಾರಿ ಎಲ್ಲಿ ಮಟ್ಟ ಸಾರಿ ಆಯ್ತು ಮೈಸೂರು ಸಿಲ್ಕ್ ಸಾರಿ ಐದು ಡ್ರಾಮಾ ತಂದಿಲ್ಲ ನಮ್ಮ ಸೆಕೆಂಡ್ ಪ್ರೈಸ್ ಎರಡನೇ ಬಹುಮಾನ ಸಾರಿ ಮರಿಯಮ್ಮಕ್ಕ
ಮಾರಿಯಮ್ಮ ಉಲ್ಲರ ಮೊಬೈಲ್ ನಂಬರ್ 63 ಆಜಿ ಮೂಜಿ ಆಜಿ ಆಜಿ 7 ಮರಿಯಮ್ಮ ಅವರು ಬರಬೇಕು. ಮರಿಯಮ್ಮ ಬರು. ಸೆಕೆಂಡ್ ಪ್ರೈಸ್ ಮರಿಯಮ್ಮಕ್ಕೆ ಸೆಕೆಂಡ್ ಪ್ರೈಸ್. ಎರಡನೇ ಬಹುಮಾನವನ್ನ ಮರಿಯಮ್ಮನವರಿಗೆ ತೆಗೆದುಕೊಂಡಿದ್ದಾರೆ. ಆಕರ್ಷಕವಾದ ಮೈಸೂರು ಸಿಲ್ಕ್ಸ್ ಮೈಸೂರು ಸಿಲ್ಕ್ ಸಾರಿ ಮಹಿಳೆಯರು ಮಹಿಳಾ ಪುಂಜನಕ್ಲ ಬೊಂಬು ಬೈದರು 10 ಗಂಟೆ ಬೈದರು ಮಮತಕ್ಕೆಲ್ಲ ಬೈದಿರಿ ಪುಂಜನಕ್ಲ ಬೈದಿರಿ ಈಗ ಹೋಗ್ತಿದ್ರು ಅಕ್ಲ ಬಾಳ ಒಂಜಿ ಇಂಟ್ರೆಸ್ಟ್ ಮಿಷನ್ ಅವತ್ತಿನ ಸಾರಿ ಇದು ನೆಕ್ಸ್ಟ್ ಒಂಜಿ ಇದೊಂದು ಚೂಡಿದಾರದ ಬಹುಮಾನ ಥರ್ಡ್ ಪ್ರೈಸ್ ಚೂಡಿದಾರ್ ಇತ್ತೆ ಬಾರಿ ಒಂಜಿ ರೇಟ್ ಚೂಡಿದಾರ್ ಬಹುಮಾನ ಐತೆ ಗ್ರಾಮದಲ್ಲಿ ಚೂಡಿದಾರ್ ಕೊಲ್ಲಿರೋ ಜಮೀಲಾ ಬರು 9686128721 9686128721 ಜಮೀಲಾ ಇಲ್ಲ ಉಂಟಾ ಜಮೀಲಾ ಬರು ನಂಬರ್ ಸರಿ ಇಲ್ಲ ಮೊಬೈಲ್ ನಂಬರ್ ಸರಿ ಇಲ್ಲ ಮೊಬೈಲ್ ನಂಬರ್ ಸರಿ ಎಸ್ 79686 ಲಾಸ್ಟ್ ನಂಬರ್ 721 ಜಮೀಲಾ 721 ಸರ್ 7 ಜಂಡು 1 ಒಕ್ಕಲ್ಲೇ ನಂಬರ್ ಜಮೀಲಕ್ಕ ಸಲ್ವಾರ್ ಪೀಸ್ ಚೂಡಿದಾರ್ ಪೀಸ್ ಲಕ್ಕಿ ಡ್ರಾದಲ್ಲಿ 3ನೇ ಬಹುಮಾನ ಸಲ್ವಾರ್. ಜೋರಾದ ಚಪ್ಪಾಳೆ ಮೂಲಕ 3 ಲಕ್ಕಿ ಡ್ರಾ ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಮ್ಲಮದ್ದೂರು ಗ್ರಾಮ ಪಂಚಾಯತ್ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪರವಾಗಿ ಮಿಷನ್ ಮಮತಕ್ಕ ಜಿಲ್ಲಾ ಪಂಚಾಯತ್ ಮೆಂಬರ್ ಅದು ಮಸ್ತ್ ಜನ ಕೊಡ್ತೇವೆ. ಮಿಷನ್ ಮಸ್ತ್ ಜನ ಕೊಡ್ತೇವೆ ಬಾಬು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತಹ ಗೌರವಾನ್ವಿತ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸದನ ವೀರ ಹಾಗೂ ಸ್ಪೀಕರ್ ಸರ್ ಹಾಗೂ ನಮ್ಮ ಗೌರವಾನ್ವಿತ ಶಾಸಕರು ಈ ಮಣ್ಣಿನ ಮಗನಾದ ಸನ್ಮಾನ್ಯ ಯುಟಿ ಖಾದರ್ ಸರ್ ಅವರಿಗೆ ನಾನು ಮೊದಲ ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಆರ್ಥಿಕ ಅಭಿನಂದನೆಗಳನ್ನು ಭಕ್ತಪದವಾಗಿ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಆಗಮಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಇಕ್ಬಾಲ್ ಎಸ್.ಎಂ ಇವರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರಫೀಕ್ ಅಮ್ಲಮಗರ್ ಇವರಿಗೂ ಜೊತೆಗೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಮತ್ತು ಗ್ರಾಮಸ್ಥರಿಗೂ ನಮ್ಮ ಮೀಡಿಯಾದವರಿಗೂ ವರದಿಗಾರರಿಗೂ ಹಾಗೂ ಎಲ್ಲ ಅಭಿಮಾನಿಗಳಿಗೂ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಪತ್ರಿಕಾ ಬಂಧುಗಳಿಗೂ ಆಗಮಿಸಿದ ಸರ್ವರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.